ಗಣಪ 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 ಶ್ರೀ ಗಣಪ ಅಲೆ ಊರೂಡು ನಿಲೆಯಾಯಿ ಗಣಪತಿ ಸೆಲೆತ ಕಳೆತ ಮಾಯಕ ಮೂರ್ತಿಯೇರು ಜ್ಯೋತಿಯಂದು ಶಾಂತಿ ಕೊಪ್ಪಿದಿಂಜಿದಿ ಬುಡಲ ನಂಬಿಂಚಿ ಸಿರಿದೇವೆರು పత్తప్పి జోకులు ఉంజాదు పూజೆ సందాయ బతించి కష్ట దుఃఖ మాచాలెందుకేనుండ కట్టడిరే పాదప తొంద బుల్లి పొగువో ಕೊಂದು ಮುಗುರು ತೆಲಿಕೆ ದೂಸೊಂದು ತೂಯರ್ ಎಂಕ್ಲೆನ್ ದೇವಾ ಎಂಕ್ಲೆ ಸುಗಿಪು ಇರೆ ನಾಮದಿಪು ಸಂಕಷ್ಟಿ ಚೌತಿ ದಾನಿರೆ ಪೂಜೆಡ್ ಐಸಿರನೆ ತುತ್ತೈತ ಪೂಪಿಂಗಾರ ಸಿಂಗಾರದ ಸಂಭ್ರಮಡೆ ಅಭಯದ ರೂಪಡು ದೇವಾ ಕಣ್ಣೆನೆಲ್ಕೆ ದಿಂಜುಂಡ ಇರೆನು ತೂದು ಸುಗಿತುಂಡ ಭಕ್ತಿಡ್ ಇರೆನು ಗೆಂದೆಯ ಅಲೆ ಊರೂಡು ನಿಲೆಯಾಯಿ ಗಣಪತಿ ಸೆಲೆತ ಕಳೆತ ಮಾಯಕ ಮೂರ್ತಿಯೇರು ಜ್ಯೋತಿಯಂದು ಶಾಂತಿ ಕೊಪ್ಪಿದಿಂಜಿದಿ ಬುಡಲ ನಂಬಿಂಚಿ ಸಿರಿದೇವೆರು ಗಣಪ ಗಣಪ ಶ್ರೀ ಗಣಪ ಅಲೆ ಊರೂಡು ನಿಲೆಯಾಯಿ ಗಣಪತಿ ಸೆಲೆತ ಕಳೆತ ಮಾಯಕ ಮೂರ್ತಿಯೇರು ಜ್ಯೋತಿಯಂದು ಶಾಂತಿ ಕೊಪ್ಪಿದಿಂಜಿದಿ ಬುಡಲ ನಂಬಿಂಚಿ ಸಿರಿದೇವೆರು मनसा स्मरामि महागणपतिं महागणपतिं मनसा स्मरामि महागणपतिं ಪರಿವರ್ತನಾ ಫೌಂಡೇಶನ್ ಮತ್ತು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಅಲೆಯವರು ಇದರ ಸಹಯೋಗದೊಂದಿಗೆ ಇಂದು ಆಯೋಜಿಸಲ್ಪಟ್ಟಿರುವ ಮಹಾಶಿವರಾತ್ರಿ ಸಂಭ್ರಮ 2022 ಈ ಒಂದು ಸಮಾರಂಭದ ಸಂಜೆಯ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ
ಶ್ರೀ 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 ವಿಠಲದಾಸ ಈಶ ವಿಠಲದಾಸ ಸ್ವಾಮೀಜಿ ಶ್ರೀ ಕ್ಷೇತ್ರ ಕೇಮಾರು ಸಾಂದೀಪನಿ ಸಾಧನಾಶ್ರಮ ಇವರ ಪಾದಾರವಿಂದಗಳಿಗೆ ವಂದಿಸುತ್ತಾ, ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಅತಿಥಿ ಅಭ್ಯಾಗತರಿಗೂ ವಂದಿಸುತ್ತಾ, ನಮ್ಮ ಪರಿವರ್ತನಾ ಫೌಂಡೇಶನ್ನ ಬಗ್ಗೆ ಸಂಕ್ಷಿಪ್ತವಾಗಿ 2 ಮಾತನಾಡಲು ನಾನು ಇಚ್ಛಿಸ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಶ್ರೀಯುತ ಯಶ್ಪಾಲ್ ಸುವರ್ಣ ಇವರು ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ವೇದಿಕೆಗೆ ಗೌರವಪೂರ್ವಕವಾಗಿ ಆತ್ಮೀಯವಾಗಿ ಆಹ್ವಾನಿಸ್ತಾ ಇದ್ದೇನೆ. ಇನ್ನು ಉಡುಪಿ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳಾಗಿರುವಂಥ स्वच्छामि मे सदा रवेरस्तं समारभ्य यावत् सूर्योदयो भवेत् रवेरस्तं समारभ्य यावत् सूर्योदयो भवेत् यस्य तिष्ठे गृहे दीपः तस्य नास्ति दरिद्रता शुभं कुरु त्वं कल्याणम् आरोग्यं धनसम्पदः. ಸಾರ್ವಜನಿಕ ಗಣೇಶೋತ್ಸವ ಸಮಿತಿ, ಪರಿವರ್ತನಾ ಫೌಂಡೇಶನ್ 2 ಸಂಸ್ಥೆಗಳ ಜಂಟಿ ಸಹಯೋಗದೊಂದಿಗೆ ಮಹಾಶಿವರಾತ್ರಿ ಸಂಭ್ರಮ 2022 ಈ ಒಂದು ಸಂಭ್ರಮದ ಅರ್ಥಪೂರ್ಣ ಕಾರ್ಯಕ್ರಮದ ಧಾರ್ಮಿಕ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ, ಕಾರ್ಯಕ್ರಮದ ಆಶೀರ್ವಚನ ಮಾಡಲಿಕ್ಕೆ ನಮ್ಮೊಂದಿಗಿರುವ ಕೇಮಾರು ಮಠದ ಶ್ರೀ 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 ಈಶ ವಿಠಲ ಸ್ವಾಮೀಜಿಯವರಿಗೆ ನಮಿಸಿಕೊಳ್ಳುತ್ತಾ, ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿದ ಪರಿವರ್ತನಾ ಫೌಂಡೇಶನ್ನ ಅಧ್ಯಕ್ಷರು ಆತ್ಮೀಯರಾದ ಮೋಹನ್ ಭಟ್ರವರೇ, ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ, ಇಂದು ಗೌರವಿಸಲ್ಪಡುವ ಸಾಧಕರೇ, ನೆರೆದಂಥ ಎಲ್ಲ ಸಜ್ಜನ ಬಂಧು ಭಗಿನಿಯರೇ, ಭಕ್ತಾಭಿಮಾನಿಗಳೇ, ಈ ಒಂದು ಸಂಸ್ಥೆಯ ಎಲ್ಲ ಗೌರವಾನ್ವಿತ ಸದಸ್ಯರೇ, ಪತ್ರಕರ್ತರೇ, ಮಾಧ್ಯಮ ಬಂಧುಗಳೇ, ಪರಿವರ್ತನಾ ಫೌಂಡೇಶನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಕಳೆದ ವರ್ಷವೂ ನಾನು ಭಾಗಿಯಾಗಿದ್ದೆ. ಕೇವಲ 4 ವರ್ಷದ ಸಣ್ಣ ಮಗು ಇದು. ಆದರೆ ಕಳೆದ 4 ವರ್ಷಗಳ ಅವಧಿಯಲ್ಲಿ ಈ ಸಂಸ್ಥೆ ಮಾಡಲ್ಪಟ್ಟ ಕಾರ್ಯಕ್ರಮಗಳು 100 ಸಾವಿರಾರು. ವಿಶೇಷವಾಗಿ ಸಮಾಜಮುಖಿ ಕಾರ್ಯಕ್ರಮ. ಕೊರೋನಾ ಸಂದರ್ಭದಲ್ಲಿ ಎಲ್ಲ ವಿಚಾರಗಳನ್ನು ಅಶೋಕ್ ಭಂಡಾರಿ ಅವರು ಹೇಳಿದರು. ಇವತ್ತು ಆರ್ಥಿಕ ವ್ಯವಸ್ಥೆ ಇದ್ದರೂ ಸಹ ಆಹಾರದ ವ್ಯವಸ್ಥೆ ಇರಲಿಲ್ಲ. ಆ ಆಹಾರವನ್ನು ಕಾಲಕ್ಕೆ ಸರಿಯಾಗಿ, ಕ್ಲಪ್ತ ಸಮಯಕ್ಕೆ ಸರಿಯಾಗಿ ಸರಬರಾಜು ಮಾಡುವಂಥ ಒಂದು ಹೃದಯ ಶ್ರೀಮಂತಿಕೆಯ ಕೆಲಸವನ್ನು ನಮ್ಮ ಸಂಸ್ಥೆ ಮಾಡಿದ್ದೆ ಅನ್ನುವಂಥ ವಿಚಾರವನ್ನು ಮಂಡನೆ ಮಾಡಿದರು. ಇಲ್ಲಿ ನಾವೆಲ್ಲ ಗಮನಿಸಿದ್ದೇವೆ. ಸಮಾಜಮುಖಿ ಕಾರ್ಯಕ್ರಮ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಮೋಹನ್ ಭಟ್ರವರು ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಕಳೆದ ಅನೇಕ ವರ್ಷ ಒಬ್ಬ ಧಾರ್ಮಿಕ ಚಿಂತಕರಾಗಿದ್ದುಕೊಂಡು ಪೂಜಾ ಕೈಂಕರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುತ್ತಾ ಒಂದು ಮಾತು ಹೇಳಿದರು. ಶ್ರೀಕೃಷ್ಣ ಮುಖ್ಯ ಪ್ರಾಣ ದೇವರ ಸಂಪೂರ್ಣ ಅನುಗ್ರಹ ಅವರ ಮೇಲೆ ಇದೆ. ಹೆಚ್ಚು ನಿಮಿಷ. ಇವತ್ತು ಶಿವರಾತ್ರಿಯ ಪುಣ್ಯ ದಿವಸ.
ಬೆಳಗಿನಿಂದ ನಾವೆಲ್ಲರೂ ಕೂಡ ಶಿವದೇವರ ದರ್ಶನ ಮಾಡಿ ದೇವರ ಅನುಗ್ರಹವನ್ನು ಬೇಡುವಂಥದ್ದು. ನಮ್ಮ ಪದ್ಧತಿಯ ಪ್ರಕಾರ ಶಿವರಾತ್ರಿ ದಿವಸ ಇಡೀ ಜಾಗರಣೆ ಮಾಡಬೇಕು ಅನ್ನುವಂಥ ರೀತಿಯ ಉದ್ದೇಶ. ಹಿಂದೆ ಎಲ್ಲ ಮಾರ್ಗಕ್ಕೆ ಕಲ್ಲು ಇಡ್ತಾಯಿದ್ರು, ಬೇರೆ ಮನೆಗೆ ಕಲ್ಲು ಹೊಡಿತಾಯಿದ್ರು, ಇಂಥ ಎಲ್ಲ ಸಂಸ್ಕೃತಿ ಇತ್ತು ಶಿವರಾತ್ರಿ ಅಂತ ಹೇಳಿದರೆ. ಆದರೆ ಈಗ ಅಂಥ ಒಂದು ಪದ್ಧತಿಯನ್ನು ಬಿಟ್ಟು ಇಡೀ ರಾತ್ರಿ ಜಾಗರಣೆ ಕೂತ್ಕೊಳ್ಳಿಕ್ಕೆ ಏನೇನು ಕಾರ್ಯಕ್ರಮ ಆಗಬೇಕೋ ಅದಕ್ಕೆ ಅನುಗುಣವಾಗಿ ಪರಿವರ್ತನೆಯ ಕಾರ್ಯಕ್ರಮವನ್ನು ಜೋಡಣೆ ಮಾಡಿದ್ದಾರೆ. ಹೆಚ್ಚಿನ ನಿಮಿಷ ಇಲ್ಲಿ ವೇದಿಕೆಯಲ್ಲಿ ಕೂತಂಥವ್ರು ಎಲ್ಲರೂ ಕೂಡ ನಾವು ಭಾಷಣ ಮಾಡಿದರೆ ಒಂದು 12 ಗಂಟೆ ಆಗ್ತದೆ. ಇವತ್ತು ಅಂಥ ಒಂದು ಪಾವಿತ್ರ್ಯತೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಹೆಚ್ಚಿನ ನಿಮಿಷ ನಾನಿಲ್ಲಿ ಸ್ಮರಣೆ ಮಾಡಬೇಕು. ಶಿರೂರು ಮಠದ ಸ್ವಾಮಿಗಳು, ಹೆಚ್ಚಿನ ನಿಮಿಷ ಅವರಿಗೆ ಶಿರೂರು ಮಠದ ಸ್ವಾಮಿಗಳಿಗೆ ಅವರು ಜೀವಂತರಿರುವಂಥ ಸಮಯದಲ್ಲಿ ಅವರಿಗೆ ಅಲೆವೂರಿಗಿಂತ ದೊಡ್ಡ ಪ್ರೀತಿಯ ಊರು ಮತ್ತೊಂದಿಲ್ಲ. ಯಾವತ್ತು ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ಕೂಡ ನಾನು ಹಲವಾರು ವರ್ಷಗಳಿಂದ ಇಲ್ಲಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಪ್ರತಿ ವರ್ಷದ ಒಂದು ಕಾರ್ಯಕ್ರಮದಲ್ಲಿ ಕೂಡ ಎಲ್ಲಿ ಹಾಜರಾಗದಿದ್ದರೂ ಕೂಡ ಶಿರೂರು ಈ ಒಂದು ಅಲೆವೂರಿನ ಕಾರ್ಯಕ್ರಮದಲ್ಲಿ ಯಾವತ್ತೂ ಕೂಡ ಹಾಜರಾಗಿ ಇಲ್ಲಿ ಮಾಡುವಂಥ ಎಲ್ಲ ಕೆಲಸ ಕಾರ್ಯಕ್ಕೆ ಒಂದು ಪ್ರೇರೇಪಣೆ ಪ್ರೋತ್ಸಾಹಗಳಿತ್ತು ಅವ್ರದ್ದು. ಅದರ ಅಂಗವಾಗಿ ಇವತ್ತು ಈಶ ವಿಠಲ ಸ್ವಾಮೀಜಿಯವರು ಪೂಜ್ಯರಂತ ಈಶ ವಿಠಲ ಸ್ವಾಮೀಜಿಯವರು ಇಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳಿದ ತಪ್ಪಾಗಲಿಕ್ಕಿಲ್ಲ. ಬಹುಶಃ ಜಾಗರಣೆ ಮೂಲಕ ಆ ಶಿವರಾತ್ರಿ ಹಬ್ಬವನ್ನು ಭಜನೆ ಧಾರ್ಮಿಕ ಕಾರ್ಯಕ್ರಮದ ಮೂಲಕ ಆ ಭಾಗದಲ್ಲಿ ದೇವಸ್ಥಾನಗಳಿರ್ಬೋದು ಮಠ ಮಂದಿರಗಳ ಮೂಲಕ ನಾವು ಆಚರಿಸಿ ಬಂದಿದ್ದೇವೆ. ಬಹುಶಃ ಇದರಲ್ಲೂ ವಿಶೇಷವಾಗಿ ನಾವೆಲ್ಲರೂ ಶಿವನ ಆರಾಧಕರು. ಏಕೆಂದರೆ ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ನಾವು ಹೋಗಿ ಎಣ್ಣೆಯ ಒಂದು ಸಮರ್ಪಿಸಿ ನಮ್ಮ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ನಾವು ಶಿವನ ಹತ್ರ ಬೇಡಿ ನಮ್ಮ ದಿನವನ್ನು ಪ್ರಾರಂಭಿಸಿದೆ. ಬಹುಶಃ ಶಿವರಾತ್ರಿಯ ದಿನದಂದು ಕೂಡ ದೇಶದ ಎಲ್ಲೆಡೆ ಇದೇ ರೀತಿ ಆ ಗ್ರಾಮದ ಪ್ರಕಾರ ಆ ದೇವಸ್ಥಾನಗಳಲ್ಲಿ ನಿತ್ಯ ಭಜನೆಯ ಮೂಲಕ ಶಿವರಾತ್ರಿ ಹಬ್ಬವನ್ನು ಆಚರಿಸಿದೆ. ಬಹುಶಃ ಇವತ್ತು ಈ ನಮ್ಮ ಪರಿವರ್ತನಾ ಫೌಂಡೇಶನ್ ಅವರು ಕೂಡ ಕಳೆದ 3 ವರ್ಷದಿಂದ ಈ ಸ್ಥಾಪನೆಗೊಂಡ ಪರಿವರ್ತನಾ ಫೌಂಡೇಶನ್ ಅವರು ಈ ಒಂದು ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಈ ಅಲೆಯೂರಿನ ಒಂದು ದೊಡ್ಡ ಆಸ್ತಿ ಆಗೋ ರೀತಿಯಲ್ಲಿ ಇವತ್ತು ಕೆಲಸ ಕಾರ್ಯ ಮಾಡ್ತಾ ಬರ್ತಿದ್ದಾರೆ. ಖಂಡಿತವಾಗಿಯೂ ಇದರ ಅಧ್ಯಕ್ಷರು ಮೋಹನ್ ಭಟ್ ಅವರು ಭಾಳ ಯಶಸ್ವಿಯಾಗಿ ಅಂದರೆ ಉದ್ಯಮಿಯಲ್ಲಿ ಕೂಡ ಒಂದು ಒಳ್ಳೆಯ ಯಶಸ್ವಿಯನ್ನು ಕಂಡಿದ್ದಾರೆ. ಬಹುಶಃ 4 ವರ್ಷದಿಂದ ಸಾಮಾಜಿಕವಾಗಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋ ಕೆಲಸ ಕಾರ್ಯ. ಕಳೆದ ವರ್ಷ ಅಲೆಯೂರಿನ ಆ ಮಂಚಿ ಭಾಗದಲ್ಲಿ ಕೂಡ ಇವರ ಪರಿವರ್ತನ್ ಫೌಂಡೇಶನ್ನ ಕಾರ್ಯಕ್ರಮ ಮಾಡೋ ಮೂಲಕ ಒಂದು ಧಾರ್ಮಿಕ ಆಚರಣೆ ವಿಚಾರಣೆಗಳನ್ನು ಯಾವ ರೀತಿ ಮಾಡಬೇಕು, ಆ ಕಾರ್ಯಕ್ರಮದಲ್ಲಿ ಯಾವ ರೀತಿ ಯಾರನ್ನು ಕರೆದು ಯಾರಿಂದ ಧಾರ್ಮಿಕ ಪ್ರವಚನ ನೀಡಬೇಕೆಂಬ ಒಂದು ಯಶಸ್ವಿನ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಖಂಡಿತವಾಗಿ ಮೋಹನ್ ಭಟ್ ಅವರನ್ನು ಭಾಳ ವರ್ಷದಿಂದ ನಾನು ಬಲ್ಲೆ. ಈಗಾಗಲೇ ಜಯಕ ಶೆಟ್ಟಿ ಹೇಳಿದಾಗೆ ಕಳೆದ ಶಿರೂರು ಪರ್ಯಾಯದಲ್ಲಿ ಅವರು ಮುಖ್ಯ ಪ್ರಾಣ ಪೂಜೆಯನ್ನು ಸಲ್ಲಿಸಿದರು. ಬಹುಶಃ ಬೆಳಿಗ್ಗೆ ದಿನನಿತ್ಯ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಇವತ್ತು ಅವರು ಆಂಜನೇಯನ ಪೂಜೆಯನ್ನು ಸಲ್ಲಿಸುವ ಮೂಲಕ ಬಹುತೇಕ ಅವರ ಜೀವನದಲ್ಲಿ ಭಾಳಷ್ಟು ಯಶಸ್ಸನ್ನು ಕಂಡಿದ್ದಾರೆ. ಖಂಡಿತವಾಗಿಯೂ ಈಗಾಗಲೇ ಮಾತಾಡುವ ಸಮಯ ಇದಲ್ಲ. ಮಹಾಶಿವರಾತ್ರಿಯ ಸಂಭ್ರಮದ ಮೂಲಕ ನಾವೆಲ್ಲರೂ ಸಾರ್ವಜನಿಕರಾಗಿ ಪ್ರಾರ್ಥನೆ ಮಾಡಬೇಕೆಂದರೆ ಕಳೆದ 2 ವರ್ಷದಿಂದ ನಮಗೆ ಇಡೀ ನಮ್ಮ ವಿಶ್ವಕ್ಕೆ ಈ ಕೊರೋನಾ ಮಹಾಮಾರಿಯ ಸೋಂಕು ತಗುಲಿದಿಂದ ನಾವೆಲ್ಲರೂ ಸಾಂಕೇತಿಕವಾಗಿ ಎಲ್ಲ ಹಬ್ಬ ಆಚರಣೆಗಳನ್ನು ಮಾಡಬೇಕಾಗಿತ್ತು. ಆದರೆ ಇವತ್ತು ಆ ಎಲ್ಲ ವಿಚಾರಗಳಿಂದ ಹೊರಗೆ ಬಂದು ಬಹುಶಃ ಶಿವರಾತ್ರಿಯ ಈ ಸಂಭ್ರಮದ ಮೂಲಕ ಆ ಕೊರೋನಾ ಎಂಬ ಮಹಾಮಾರಿ ನಮ್ಮೆಲ್ಲರಿಂದ ದೂರ ಆಗಲಿ. ಈ ಹಿಂದಿನ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಾವೆಲ್ಲ ಗಣೇಶೋತ್ಸವ ಇರ್ಬೋದು, ಅಷ್ಟಮಿ ಇರ್ಬೋದು, ನಮ್ಮ ದೀಪಾವಳಿಯನ್ನು ಯಾವ ರೀತಿಯಲ್ಲಿ ಸಾರ್ವಜನಿಕರು ಎಲ್ಲ ಕುಟುಂಬ ಸದಸ್ಯರು ಜೊತೆಗೆ ನೆಮ್ಮದಿಯಿಂದ ಆಚರಿಸಿ ಬರ್ತಿದ್ದ ಬಹುಶಃ ಈ ಶಿವರಾತ್ರಿ ಮೂಲಕ ಮುಂಬರುವ ಎಲ್ಲ ಹಬ್ಬ ಹರಿದಿನಗಳು ಅದೇ ರೀತಿಯಲ್ಲಿ ಆಚರಿಸುವಂಥ ಅವಕಾಶವನ್ನು ಶ್ರೀದೇವರು ನಿಮಗೆ ಕರುಣಿಸಿ ಅಂತ ಪ್ರಾರ್ಥಿಸುತ್ತಾ ನೆರೆದಿರುವ ಎಲ್ಲ ಭಗವದ್ ಭಕ್ತರಿಗೆ ಶಿವರಾತ್ರಿಯ ಶುಭಾಶಯಗಳನ್ನು ಸಲ್ಲಿಸುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಮಾತನ್ನು ಮುಗಿಸ್ತೇನೆ. ಇವತ್ತಿನ ದಿನ ನಮ್ಮ ಆಗುಹೋಗುಗಳಲ್ಲಿ ಒಂದು ಪ್ರಾಮುಖ್ಯವಾದ ದಿನ. ಈಗ ತಾನೇ ತಮ್ಮನ್ನುದ್ದೇಶಿಸಿ ಮಾತನಾಡಿದಂಥ ಎಲ್ಲ ಗಣ್ಯರು ಹೇಳಿದಾಗೆ ಶಿವರಾತ್ರಿಯ ದಿನ ಒಂದು ಸುದಿನ. ನಮ್ಮ ಜೀವನದಲ್ಲಿ ಈ ಕಾರ್ಯಕ್ರಮವನ್ನು ಆಚರಿಸುವುದರ ಮುಖಾಂತರ ಇವತ್ತಿನ ದಿನದ ಮಹತ್ವವನ್ನು ತಿಳಿ ಹೇಳುವಂಥದ್ದು, ಹಾಗೆ
ಇವತ್ತಿನ ಯುವ ಜನತೆಯಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ಅಥವಾ ಇವತ್ತಿನ ದಿನದ ಮಹತ್ವವನ್ನು ತಿಳುವಳಿಕೆ ನೀಡುವುದರ ಮುಖಾಂತರ ಅದರ ಪರಂಪರೆಯನ್ನು ಮುಂದುವರಿಸುವಂಥ ಉತ್ತಮವಾದಂಥ ಕಾರ್ಯಕ್ರಮ ನಡೀತಾ ಇರುವಂಥದ್ದು ತುಂಬ ಶ್ಲಾಘನೀಯವಾದಂಥ ವಿಷಯ. ಈ ಸಂದರ್ಭದಲ್ಲಿ ಪರಿವರ್ತನಾ ಫೌಂಡೇಶನ್ 4 ವರ್ಷಗಳ ಹಿಂದೆ ಪ್ರಾರಂಭ ಆಯಿತು. ಒಳ್ಳೆಯ ರೀತಿಯಲ್ಲಿ ಈ 4 ವರ್ಷಗಳ ಕಳೆದಿರುವಂಥದ್ದು ನಮಗೆ ಈ ಕಾರ್ಯಕ್ರಮದ ಮುನ್ನುಡಿಯನ್ನು ನೀಡಿದಂಥ ಅಶೋಕರಿಂದ ತಿಳಿದು ಬಂತು. ಮೋಹನ್ ಭಟ್ರವರು ಒಳ್ಳೆಯ ಒಂದು ಕಾರ್ಯಕ್ರಮಕ್ಕೆ ಕೈ ಹಾಕಿದ್ದಾರೆ. ಒಳ್ಳೆಯ ಒಂದು ಟ್ರಸ್ಟ್ನ ಮುಖಾಂತರ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮುಖಾಂತರ ಈ ಭಾಗದ ಜನರ ಆಶೋತ್ತರಗಳಿಗೆ ಸ್ಪಂದನೆ ನೀಡುವಂಥ ಕೆಲಸವನ್ನು ಅವರ ಮಿತ್ರರಾದ ಅಶೋಕ್ ಯತೀಶ್ವರವರೊಂದಿಗೆ ಕೈಗೂಡಿಕೊಂಡು ಮಾಡ್ತಾ ಇರುವಂಥದ್ದು ತುಂಬ ಸಂತೋಷದ ವಿಷಯ. ಕರೋನಾ ಸಂದರ್ಭದಲ್ಲಿ ನಮಗೆ ಆಡಳಿತಕ್ಕೆ ಅನೇಕ ಸಂಘ ಸಂಸ್ಥೆಗಳು ತೆರೆಮರೆಯಲ್ಲಿ ಸಹಕಾರ ನೀಡಿದಂಥ ಕಾರಣದಿಂದಾಗಿ ನಾವು ಅದನ್ನು ಯಶಸ್ವಿಯಾಗಿ ಎದುರಿಸಲಿಕ್ಕೆ ಸಾಧ್ಯ ಆಯಿತು. ಅದರಲ್ಲಿ ಪರಿವರ್ತನಾ ಫೌಂಡೇಶನ್ನ ಕೂಡ ಒಂದು ರೋಲ್ ಇದೆ ಅಂತ ನಾನು ಇವತ್ತು ಕೇಳಲ್ಪಟ್ಟೆ. ತಮಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇಂಥ ಕಾರ್ಯಕ್ರಮಗಳು ತಮ್ಮ ವೇದಿಕೆಯ ಮುಖಾಂತರ ತಮ್ಮ ಫೌಂಡೇಶನ್ನ ಮುಖಾಂತರ ಉತ್ತಮವಾಗಿ ಮೂಡಿ ಬರಲಿ. ತಮಗೆ ಶ್ರೀಕೃಷ್ಣ ಆದಿಯಾಗಿ ಈ ಕ್ಷೇತ್ರದ ಎಲ್ಲ ದೇವರು, ಜಿಲ್ಲೆಯ ಎಲ್ಲ ದೇವರು ತಮಗೆ ಆ ಶಕ್ತಿಯನ್ನು ನೀಡಲಿ ಅಂತ ಹಾರೈಸ್ತಾ, ಜಾಸ್ತಿ ಮಾತನಾಡೋದು ಸಂದರ್ಭೋಚಿತ ಅಲ್ಲ. ಯಾಕಂದರೆ ಮುಂದೆ ಅನೇಕ ಕಾರ್ಯಕ್ರಮಗಳು ಈ ವೇದಿಕೆಯ ಮುಖಾಂತರ ಬರಲಿಕ್ಕಿದೆ. ಹಾಗಾಗಿ ಜಾಸ್ತಿ ಮಾತನಾಡೋದು ಈ ಸಂದರ್ಭದಲ್ಲಿ ಸರಿಯಲ್ಲ ಅಂತ ನಾನು ಭಾವಿಸ್ತೀನಿ. ಮೋಹನ್ ಭಟ್ರು ಬಹುಶಃ ಪರ್ಯಾಯದ ಟೈಮ್ ಯಶ್ವಲ್ ಪನ್ಲೆಕ್ಕನೆ 2 ವರ್ಷಲ ಸೇವೆ ಮನ್ಪುನಾಗ ಕೃಷ್ಣಪ್ಪನ ಮುಖ್ಯ ಪ್ರಾಣದೊಟ್ಟು ಎನ್ನಲ ಮಸ್ತ್ ಸೇವೆ ಮಂದಿರಿ. ಹೆಂಗೆ ಬಹುಶಃ ಬಂಜಿಗೆ ಏಪಲ ಪಾಡೊಂದು ತಿನ್ನನು ಮೋಹನ್ ಭಟ್ರು ಹೆಂಗೇನು ಬಂದು ಸ್ವಾಮಿಲೆ ತಿನ್ಲೆ ಏನು ಮಾಡಿದ್ರು ಇತ್ತೆಲ್ಲ ಹಿಂಗೆ ಮೂಡೆಲ್ಲ ಕೆಲವು ಸ್ವೀಟ್ಸ್ ಪೂರ ನೆನಪಾಪುನೆ ಹಿಂಗೆ ಅಂಚ ದೇವರ ಎಡ್ಡೆ ಮಂತೇರು ಐತೆ ಎಟ್ಟು ಸೊರಕೆರೊಂಜಿ ಪಾತೆರ ಪಂಡೇರು ಈ ಅಲೆಯೂರು ಪನ್ನಗ ಶೀರೂರು ಸ್ವಾಮೀಜಿನ ನೆನಪು ಮಾಡ್ತೀರಿ. ಹಿಂಗೆ ಮಸ್ತ್ ಇಷ್ಟ ಬಹುಶಃ ಎನ್ನ ಹಿಂಗೆ ಕೊಲ್ಲೂರು ಆಶ್ರಮ ಎತ್ತಿನೆಟ್ಟು ಹತ್ರ ಸ್ವಾಮಿಲ್ನಾಗಲೇ ಬರೋ ದರಿದ್ರಜ್ಜಿ ದಿನಕ್ಕೆ 10 ಜನ ಬರ್ಪೇರು. ಹಿಂಗೆ ಅಂಡ ಯಾನು ತೂತಿನೆಟ್ಟು ಶೀರೂರು ಸ್ವಾಮೀಜಿನ ಅಥವಾ ಎಡ್ಡೆ ಸ್ವಾಮೀಜಿನ ಯಾನು ಏರೆನ್ನ ತೂತು ಹಿಂಗೆ ಮಸ್ತ್ ಹಿಂಗೆ ಖುಷಿ ಕೊಡ್ತೀನಿ ಅಂತ ಹಿಂಗೆ ಮಸ್ತ್ ಹಿಂಗೆ ಶೀರೂರು ಸ್ವಾಮೀಜಿನ ವಿರುದ್ಧ ಅರೆನಾಗ ನ್ಯಾಯಗೂ ಮಲ್ಪನಾಗ ಎನ್ನ ದೋಸ್ತಿನಾಗಲು ಎನ್ನ ಸಂಬಂಧದಾಗಲು ಪೊಲಿಟಿಷಿಯನ್ನಾಗಲು ಪೂರ ವಿರೋಧ ಮಂದಿರು ಆನಂದ ಯಾನ್ ದಾಲ ಮಲ್ದಿ ಬೇಜಾರು ಮಂದಿ ಆಂಡ ಹಿಂಗೆ ಸಂತೋಷದಾದ ಬನ್ನ ಇನ್ನೊಂದು 4 ಕಾರ್ಯಕ್ರಮ ಪೋನಾಗ ಶೀರೂರು ಸ್ವಾಮಿನ ಪುದರ್ ಪನ್ಪೇರು ಅವು ಹೆಂಗೆ ಮಸ್ತ್ ಹೆಂಗೆ ಆನಂದ ಹಾಕೊಂಡು ಹೆಂಗೆ ಮಸ್ತ್ ಖುಷಿ ಕೊಡ್ಪುಣೆ ಹೆಂಗೆ ಮಸ್ತ್ ಇಷ್ಟ ಆಪುಣೆ ಏನೆಲ್ಲ ಅವ ನನೊಂದು ಸತಿ ಪಾತೇರ್ಗ ಹೆಂಗೆ ಅಲೆವರು ಪನ್ನಾಗ ಮಸ್ತ್ ಇಷ್ಟದ ಜಾಗ ಇನಿ ಮುಟ್ಟ ಏನನ್ನು ಕಾರ್ಯಕ್ರಮಗಳ ಲೆಪ್ಪಂದೆ ಈ ಊರುಡೆ ಇಜ್ಜಿ ಬಹುಶಃ ಶ್ರೀಕಾಂತುಲ್ಲೇರು ಅವೇ ಕಾರ್ಯಕ್ರಮ ಇಪ್ಪಾಡು ಭಜನಾ ಕಾರ್ಯಕ್ರಮ ಪಾಡು ಯತೀಶ್ನಾಗ್ಲೇರು ಬ್ರದರ್ಸ್ ಆಗಲು ಇಲ್ಲಕ್ಕೇಲಿ ಉಪ್ಪಾಡು ಎಂಚಿನೇ ಉಪ್ಪಾಡು ಈ ಅಲೆಊರ್ದ ಜನಕ್ಕಲು ಏನನ್ಲಿ ಇಪ್ಪುವೇರು ಅವು ಹಿಂಗೆ ಮಸ್ತ್ ಇಷ್ಟ ಆಯ್ತೆ ತೊರಕೆಡೆ ಪಂಡೆ ಏನು ಈತು ತೋರದ ಕ್ವಿಂಟಲ್ ಗಟ್ಲೆದ ಸ್ವಾಮಿಲಿ ಇತ್ತನಲ್ಲ ಏನೋ 30-40 ಗಿಲ್ಲತ್ತೀನಿ ಏನಂದೇ ಅಲ್ಲಿ ಇಪ್ಪುವೇರು ನಿಂಗೆ ಗೊತ್ತಾಗುತ್ತೆ ಅಂದು ಹಿಂಗೆ ಅರ್ಥ ಯಾನು 40 ಕಿಲೋಲ್ಲ ಇಜ್ಜಿ 32-33 ಕಿಲೋ ಅಪ್ಪು ನಗಲೆಗೆ ಈತು ಮಲಮಲ್ಲ ಎದುರುಡು 4 ಗಾಡಿ ಪಿರೋರ್ದು 4 ಗಾಡಿ ಯಾನು ಒರಿಯೇ ಬರ್ಪೀನಿ 4 ಕೊಯ್ ಮೇಲ 4 ಕೊಯ್ ಚೇಲ ಮೇಲೆ ಮೇ ಅಕೇಲೆ ಮೇ ಮೇಲ ಅಂದ ಹೆಂಕಲ್ಲ ಒರಿಯೇ ಅಂದು ಸಿಂಗಲ್ ಮ್ಯಾನ್ ಏರ್ಲಜ್ಜೀರು ನೀಗಲು ಏನು ದುಂಪನಂತೆ ರಿಪೀಟ್ ಮೂಲ ಪಂದುಪ್ಪೆ ಬೇಜಾರು ಮಲ್ಪೊಡ್ಸಿ ಕೂಡ ರಿಪೀಟ್ ಮನ್ಪೆ ದುಂಬು ಏನ್ಪುರ ಕಾರ್ಯಕ್ರಮ ಪೋನಾಗ ಏನು ಒಂಜಿ ಸೊರಕೆ ಒಂಜಿ 15 ವರ್ಷ ದುಂಬು ಮೇರದಾಗ MP 17 ವರ್ಷ ಮುಟ್ಟ ಅಂತೋಜಿ ವರ್ಷ ಅದೇ 17 ಮಾಜ ಮೇರದಾಗ MP ಕುಡ್ಲಾಡೊಂಜಿ ಕಾರ್ಯಕ್ರಮ ಪೋನ ಎಂಡ ಒಂಜಿ ಎಲ್ಲಿ ಮಾರುತಿ ಗಾಡಿ ಇತ್ತನದಾಗ ಅಲ್ಲ ಬಂಗೋಡ್ದಿತ್ತು ಒಂದಿನಿ ಅಲ್ಲ ಪುಣ್ಯಾತ್ಮರಿ ಒಂಜಿ 50 ಸಾವಿರ ಕೊರಿಯರು ಐಟ್ ದಿತ್ತು ಒಂದಿನಿ ನಮ್ಮ ಕೊರಿಯರ್ ನಮಕದಲ್ಲ ಗಿಮಿಕ್ ಮನ್ಪರೆ ಗೊತ್ತಜ್ಜಿ ಅವು ಗಿಮಿಕ್ ಮಂತನ ಬರ್ಪುಂಡು ಅಂಕಲ ಅಂದ್ ಗಿಮಿಕ್ ಮಲ್ಪನ ಅಲ್ಲ ಎಲ್ಲ ಪೆಟ್ಟಿಲ್ಲ ಗೊತ್ತು ಓಡು ಅವಳು ಹಂಗಂಡು ನಂಗೆ ಅವು ಆಪುಜಿ ನಂಗೆ ಅಂಚ ಎಲ್ಲಿಯ ಗಾಡಿ ಆಯ್ತು ಏನು ಪೋನ್ತೀನಿ ಕುಡ್ಲಾಡು ಪೋನಾಗ ಫೋನ್ ಅಂತೀರಾರೆ ಏನು ಬತ್ತೆ ಬಂಡೆ ಏನು ಗಾಡಿ ಡುಲ್ಲೆ ವಾದ್ಯ ಬ್ಯಾಂಡ್ ಬತ್ತೊಂದು ಸೀದಾ ಎದುರು ಬತ್ತೊಂದು ಬಂದಿಲ್ಲೇರು
ಯಾನ್ ಸೀದಲಕ್ಕೆ ಒಂದು ದೇವಸ್ಥಾನ ಹೋಗಿ ಯಾರು ಮುಕ್ತೇಶ್ವರ ಫೋನ್ ಮಲ್ತೀರಿ ಸ್ವಾಮಿಲಿ ಅವಳು ಪೂರ್ಣ ಕಂಬ ಮಲ್ದಿರು ಓಲ್ಲಾರು ಮಾಡಿ ಯಾನ್ ದೇವಸ್ಥಾನ ನೋಡಿಲ್ಲ ಮೊಗ್ಲು ಏನಂತ ತೂದು ಪೋಲೆ ಪೋಲೆ ಅನ್ಬಿರು ಅಗಲಿಗೆ ಯಾನ್ ಸ್ವಾಮಿಂದ ಗೊತ್ತೇ ಆಗ್ತೀನಿ ಈ ಜಾಗಲ್ಲಿ ತಮಾಷೆ ಪಾತೇರು ನಮ್ಮ ಖುಷಿಟಿನಿ ಶಿವರಾತ್ರಿ ಅದ ಖುಷಿಟ್ಟು ಪಾತೇರ್ಗ ಎಂಚಿನ ಆಶೀರ್ವಚನ ಪುರ ಬುಡ್ಕ ನಮ್ಮ ತೆಲ್ತದ ಖುಷಿಟ್ಟು ಉಪ್ಪುನೇ ಶಿವರಾತ್ರಿ ಅವೇ ಒಂಜಿ ಶಿವ ಖುಷಿ ಆಪುನು ತೆವಿ ನಮ್ಮ ತೆಲ್ತನ ನಲ್ತನ ಅಂತ ಅವೇ ಶಿವರಾತ್ರಿ ಮನುಷ್ಯ ಹ್ಯಾಪಿ ಇಪ್ಪೋಡು ಖುಷಿ ಇಪ್ಪೋಡು ಭಗವದ್ಗೀತೆ ಅವೇನೇ ಪನ್ಪಿನ್ ಕೃಷ್ಣದೇವರ ಪನ್ಪೇರು ಕೃಷ್ಣದೇವರ ಅರ್ಜುನಕ್ಕೇನುವೆ ಈ ಪನ್ಪ ಮಹಾತ್ಮೇರ್ನ ಒಟ್ಟಿಗೆ ಇಪ್ಪೋಡು ಮಹಾತ್ಮೇವನ್ನ ಏರು ಅಂದಕ್ಕೇನು ಆತನ ಕೃಷ್ಣೇ ಪನ್ಪೆ ಮಹಾತ್ಮೆ ಏರು ಪನ್ನಾಗ ನಿತ್ಯ ನಿರಂತರ ಏರು ಖುಷಿಟ್ಟುಲ್ಲೆ ಹ್ಯಾಪಿನೆಸ್ ಆಯೇ ಮಹಾತ್ಮೆ ಹ್ಯಾಪಿನೆಸ್ ಲಿಸ್ಟ್ ಗಾಡ್ ಪನ್ಪೆ ನಮ್ಮ ಸಂತೋಷ ದೇವರನ್ನ ಕೈ ತಲುಪೋಪಿನ್ ನಂಗೆ ನಮ್ಮ ಖುಷಿ ಟುಪ್ಪನ ಪ್ರಯತ್ನ ಅನ್ಪಾಡು ಅಂಚ ತುಲೆ ನಮ್ಮ ಎದುರು ನಾಲ್ ಗಾಡಿ ಪಿರೋಡ್ ನಾಲ್ ಗಾಡಿ ಇದು ಪೋಲಿ ನಂಗೆ ಆ ಮಲ್ಲ ವಿಷಯ ಅತ್ತು ಹೌದಲ್ಲ ಮಲ್ಲ ಸಂಗತಿ ಅದು ಅದೆತ್ತೊನ್ನ ತಾಕತ್ತಲ ಉಂಡು ಬೊಂಬೈದ ರಜ್ಜನಲ್ಲಿ ರಗಲಿ ಪಂಡಲ್ಲ ಕೊರುವೇ ಇರ್ತಲ್ಲ ಪಾಪ ಅವು ಮಲ್ಲದ್ದು ಒಂದು ಇಂಕ್ ಒಂಜಿ ಕತೆ ನೆನಪಾಪ ದಾದ ಪನ್ನಾಗ ಎದುರು ಬಿರೋ ಗಾಡಿ ಪೋನಾಗ ಭಾರಿ ಜಾಗ್ರತೆ ಪೋಡಾಪುಂಡು ಪ್ರಭುಕ್ಲೆ ದಾದ ಪನ್ನಾಗ ದುಮ್ಮೊಂಜಿ ಪನ್ನಂತೇನು ಒಂಜಿ ಊರಿಗೂ ತುಳಿಂಗಿ ಮಲ್ಲ ಕೋರ್ಟ್ ಇತ್ತನಿಗೆ ಆ ಕೋರ್ಟ್ಗೆ ಒಂಜಿ ಮಲ್ಲ ದರೋಡೆ ಕೊರನ್ನು ಕಲ್ವಲ್ಲಿ ತಂದು ಬರ್ತೇರಿಗೆ ನಮ್ಮ ತುಳಿ ಏತು ಜಾಗ್ರತೆ ಜನಕುಲಿ ಏತು ಉಸಾರಲ್ಲೇ ಇರ್ತುಲೆ ನಮಗೆ ಗೊತ್ತಾಪುಜಿ ನಮಕ್ ತಿರ್ಗನಾಗ ಮಲ್ಲ ಮಲ್ಲ ಪಾಶ್ ಗಾಡಿಲಿ ಎಡಬೋರ ಜನಕುಲಿ ಏತು ಲೆಕ್ಕ ಮಾಡುವ ಇರ್ತುಲೆ ನಮ್ಮನ್ನು ಕಲ್ವಲ್ಲಿ ತೊಂಬತ್ತೀರು ದರೋಡೆ ಕೋರೆ ಎಲ್ಲಿಯ ಒಂಜಿ ಬಾಲೆಲ್ಲ ಎಲ್ಲಿ ಅಪ್ಪೆಲ್ಲ ಕೋರ್ಟ್ಗೂ ಕೈತಲ್ಲ ಸಾಮಾನ್ಗೆ ತೊಂದ್ರೆ ಪೋನಾಗ ಅಂಗಡಿಗೆ ಆ ಬಾಲಕ್ಕೆ ಎಂಡಿಗೆ ಅಮ್ಮ ಒಂದು ಏರು ತುಲ ಸುತ್ತ ಪೊಲೀಸುಲ್ಲೇರು ನಡುಟುಂಬೆಯಲ್ಲಿ ಏರು ಅಂದಿಗೆ ಎಂಡಿಗೆ ಆತನಗೆ ಈ ಅಪ್ಪೆ ಬಂಡಿಗೆ ಇಂಬೆ ಮಲ್ಲ ಕಲ್ಲುವೆ ದರೋಡೆಗೋರೆ ಬಂಡಿಗೆ ಈ ಬಾಲೆ ಕೊಂಚ ಅಂದಾಜಾಂಡು ಸುತ್ತ ಪೊಲೀಸ್ ನಡುಟುವರಿ ಇತ್ತೆಡ ಇಂಬೆ ಕಲ್ಲುವೆ ಎಂದಾಯ್ಕು ಜ್ಞಾನ ವತ್ತನೆ ಆ ಊರಿಗೂ ಭಾರಿ ಮಲ್ಲ ಮಂತ್ರಲು ಬತ್ತೇರು ಒಂಜಿ ದಿನ ಸುತ್ತ ಪೊಲೀಸ್ ನಡುಟ್ಟು ಮಂತ್ರಲು ಆನಿ ಅಪ್ಪೆಲ ಬಾಲೆಲ್ಲ ಪೋಂಡು ಆತನಗ ಅಪ್ಪೆಡ ಬಾಲಕೆನ್ನುಗೆ ಅಂದೆ ಅಮ್ಮ ಒಂದು ಆ ಮರಣಿ ನಮ್ಮ ಕೋರ್ಟ್ ತುಯ್ಯತೆ ಕಲ್ವೆ ಆಯ್ದು ಮಲ್ಲ ಕಲ್ವೆ ತೋಜಿ ನತೆ ಮಸ್ತ್ ಪೊಲೀಸ್ ಉಂಡು ಒಂದು ಮಣ್ಣು ನಮ್ಮ ಆಲೋಚನೆ ಅಲ್ಪಡ ಒಂಚೂರು ಸಮಾಜೋಡು ನಾಟಕ ಅನ್ಪುನಾಗ ಸಮಾಜೋಡು ನಮ್ಮ ಬದುಕಿನಾಗ ಬಾರಿ ನಾನು ಎಂಚ ಪಾತೇರ್ನೇ ಗೊತ್ತಾಪುಜಿ ಎಂಕದಲ್ಲ ಒಂದು ಬೇಜಾರು ಮನ್ಪೋಡ್ಜಿ ಮರಣಂಜಿ ಕರೆಕ್ಟ ಅಂಚೆನೆ ಏನು ಆಶೀರ್ವಚನಕ್ಕೆ ಪೊಂದುತ್ತೆ ಆಶೀರ್ವಚನ ಪೋದಿ ಏನು ಎದುರು ಕುಲ್ಲದೆ ಎನ್ನ ಒಂಜಿ ಪಾಪ ಪ್ರಾಯದ ಒಂಜಿ ಅಜ್ಜಿ ಬತ್ತದು ಕಾರ್ ಬತ್ತೀರೆ ನಾನು ಕಾರ್ ಬತ್ತನಾಗ ಒಂಜಿ ಎಲ್ಲ ಪುಲ್ಲಿಲ ಹತ್ತಿಂದೆ ಆ ಪುಲ್ಲಿಡ ಒಂಡೇರು ಇಂದ ಒಂದು ಸ್ವಾಮಿಲಿ ಗೊತ್ತು ನನಗೆ ಮೇರು ಟಿ ವಿ ಪುರ ಬರ್ಪೇರು ಏನು ಆಶೀರ್ವಚನ ಕರೆದು ಮುಗೀತು ತಿರ್ತು ಪೋನಾಗ ಆ ಬಾಲೆ ನಡಕ್ಕೆ ಏನೇನಡ ಸ್ವಾಮಿಲ ಅಜ್ಜಿ ಬಂಡೇರು ಇರು ಟಿ ವಿ ಪುರ ಬರ್ಪಾರಿಗೆ ಇರು ಕಾರ್ಟೂನ್ ಟಿ ವಿ ಬರ್ಪಾರ ಅಂದ್ರೆ ಆಲೋಚನೆ ಅಂದೆ ಎಂಚ ಪಾತೆರಡು ಗೊತ್ತಾಗ್ಬಿಟ್ಟು ಐನ್ಸ್ಟೀನ್ಲ ಚಾರ್ಲಿ ಚಾಂಪ್ಲಿನ್ಲ ಒಟ್ಟಾಯರಿಗೆ ಒಂಜಿ ದಿನ ಒಟ್ಟಾನಾಗ ಐನ್ಸ್ಟೀನ್ ಬಂಡೆಗೆ ಚಾರ್ಲಿ ಚಾಂಪ್ಲಿಂಡ ಹತ್ತು ಮಾರೆ ಯಾನಂಡಲ್ಲ ಮತ್ತು ಇನ್ವೆಸ್ಟಿಗೇಷನ್ ಮತ್ತು ಎಕ್ಸ್ಪೆರಿಮೆಂಟ್ ಮಂತದ್ದು ಮಲ್ಲ ಜನ ಆತೆ ಮಾರೆ ಈ ದಾಲನಂತೆ ಇಲ್ಲ ಮಲ್ಲ ಜನ ಆತ ಮಾರೆ ಅವಳು ಚಾರ್ಲಿ ಚಾಂಪ್ಲಿನ್ ಒಂದು ಎಡ್ಡೆ ಪಾತ್ರ ಮಾಡ್ತಾರೆ ತುಲ ಈ ಎಂಚಿನ ಮಲ್ದನ ಈ ಎಂಚಿನ ಪಂತನ ಎಕ್ಸ್ಪೆರಿಮೆಂಟ್ ಮಾಡ್ತದೆ ಅವು ಸಮಾಜಕ್ಕೆ ದಾಲ ಏರೆಗಳ ಗೊತ್ತಾಪು ಅಂಚ ಫೇಮಸ್ ಆತೀನಿ ಯಾನ್ ಬಲ್ದನೆ ಎಂಚಿನ ಆ್ಯಕ್ಟ್ ಅವು ಸಮಾಜವು ಮುಟ್ಟುದುಲು ಅಂಚೆ ಯಾನ್ ಫೇಮಸ್ ಆತೀನಿ ನಮ್ಮ ಸಮಾಜ ಗೊತ್ತಾಂದಿ ಲೆಕ್ಕ ಮಲ್ತನಲ್ಲ ಫೇಮಸ್ ಆಪ ಸಮಾಜ ಗೊತ್ತಾಪಿ ಲೆಕ್ಕ ಮಲ್ತನಲ್ಲ ಫೇಮಸ್ ಆಪ ತುಳಿ ಆಲೋಚನೆ ಅರ್ಲಿ ಈ ಪೊರ್ತುಗು ನಿಗುಲು ಇನಿ ಈತು ಜನ ಸೇರ್ದಾರೆ ಇನಿ ಒಂಜಿ ನಮ್ಮ ಒಂಜಿ ಸಂಸ್ಕೃತಿದ ಬದಲ್ಗು ಇನಿ ತುಲೆ ಯಾನ್ ಏಪಲ ಪನ್ಪೆ ಏಸಿ ಪ್ರಭುಕ್ಲುಲ್ಲೇರು ಇನಿ ವಾಟರ್ ಪೊಲ್ಯೂಷನ್ ಏರ್ ಪೊಲ್ಯೂಷನ್ ಮಸ್ತ್ ಉಂಡು ಆಂಡ ಇನಿ ಒಂಜಿ ಮಲ್ಲ ಕಾಯಿಲೆ ಮೈಂಡ್ ಪೊಲ್ಯೂಷನ್ ಐತ ಬಗ್ಗೆ ನಮ್ಮ ಥಿಂಕ್ ಮನ್ಪು ಜನ ನಮ್ಮ ಇನಿ ಮಂಡೆ ಹಾಳಾಪಿನ ಅಂಚಿದ ನೆತ್ತ ಬಗ್ಗೆ ಥಿಂಕ್ ಮನ್ಪು ಏರವೆನ್ ಹಾಲ್ ಮಲ್ಪುನು ಬನ್ನಾಗ ಈ ನಮ್ಮ ಚಾನಲ್ಲು ಸೋಷಲ್ ಮೀಡಿಯಾ ಇನಿ ವಿಜ್ಞಾನ ತುಲೆ ಒಡೆಮುಟ್ಟ ಡೆವಲಪ್ ಆತನು ಅನ್ನಾಗ ನಮ್ಮ ಜೋಕ್ಲೆಗೆ ಕೂಲಿ ಬರೋದು ಮೀಸೆ ಬರ್ಪಿನ ಮುಟ್ಟ ಅಲ್ದನು ವಿಜ್ಞಾನ
ಈ ವಾಟ್ಸಪ್ ಏನು ತಪ್ಪು ಮನ್ಪುಜಿ ವಾಟ್ಸಪ್ ಇಂಟರ್ನೆಟ್ ಯೂಸ್ ಮನ್ಪ್ಲೆ ಇನಿತುಲೆ ನಮ್ಮ ಜೋಕ್ಲೆಗೆ ಏತ್ ಡೆವಲಪ್ ಆತ ಬಂದಾಗ ನಮ್ಮ ಜೋಕ್ಲೆಗೆ ಎನ್ನೆಗೆ 1 ಕಿಲೋ ಅರಿಕೆ ಎತ್ತಿಗೆ ಎನ್ಲೆಗೆ ಜೋಕ್ಲೆ ಗೊತ್ತುಜ್ಜಿ ಅವೇ ಜೋಕ್ಲೆಗೆ 1 GB ಡಾಟಾಗೆ ಎತ್ತಿಗೆ ಎನ್ಲೆಗೆ ಪಕ್ಕ ಗೊತ್ತು ಪುನಗಲಿಗೆ 2 kg ತರಕಾರಿಗೆ ಎತ್ತಿಗೆ ಎನ್ಲೆ ಅವು ಗೊತ್ತು ಜಗಲಿಗೆ ಡಾಟಾದ ವ್ಯಾಲಿಡಿಟಿ ಎತ್ತಿಗೆ ಎನ್ಲೆ ಅವು ಕರೆಕ್ಟ್ ಗೊತ್ತಿಪ್ಪು ಜೋಕ್ಲೆಗೊಂತೆ ಪೊಕ್ಕಡೆ ಧಾರ್ಮಿಕವಾದ ಮಾತ್ರ ಸಾಮಾಜಿಕವಾದ ಮಿತ್ತು ಬಲೆ ನಿಗುಲು ಅವುಲ ಮುಖ್ಯವಾಗಿ ನಂಚಿತ್ತಿ ನಾವು ಇನಿ ಜೋಕುಲು ಸುಸೈಡ್ ಮಂತೊಂದುಲ್ಲ ಒಂಜಿ ಮಾರ್ಕ್ ಜೋಕ್ಲೆಗೊಂತೆ ಮೋಟಿವೇಶನಲ್ ಜೋಕುಲು ಬದುಕು ಮಾತಾಡಿದ ಮುಖ್ಯವಾಗಿ ನಂಚಿತ್ತೆ ನಮ್ಮ ಬದುಕಂಡ ಪ್ರತಿ ಒಂಜಲ ಉಂಡು ನಮ್ಮ ಸೈತನ ನನ್ನ ಓಲಜ್ಜಿ ನಮ್ಮ ಬದುಕಂಡ ಪದವಿ ನಮ್ಮ ಬದುಕಂಡ ನಂಗೆ ಪೋಸ್ಟ್ ಪ್ರತಿ ಒಂಜಲ ನಮ್ಮ ಬದುಕು ಮುಖ್ಯ ಜೋಕ್ಲೆಗೆ ಬದುಕಾವ್ ನಂಚಿನ ಕೆಲಸ ಮಂತ್ಲೆ ಇನ್ನು ಜೋಕುಲು ಎಲ್ಲೆಲ್ಲ ಜೋಕುಲು ಸುಸೈಡ್ ಮಂತೊಂದುಲ್ಲ ಎಲ್ಲೆಲ್ಲ ಜೋಕುಲು ಡೈವರ್ಸ್ ಒಂದುಂಡು ಏತ್ ಡೈವರ್ಸ್ ಒಂದುಂಡು ನಮ್ಮ ಹಿರಿಯರ ನಗಲೆಗೆ ನಮ್ಮ ಅಜ್ಜರ ನಗಲೆ ಪಿಜ್ಜರ ನಗಲೆಗೆ ಏರಗಂಡ ಡೈವರ್ಸ್ ಮಲ್ಪನತ್ತನ ತುಲೆ ಮರಣಿ ಎಂಕಲ್ನ ಇಲ್ಲ ಬರಿಟ್ಟು ಒಂಜಿ ಡೈವರ್ಸ್ ಆಂಡ್ 10 ಲಕ್ಷ ರೂಪಾಯಿ ಕೊಡ್ದು ಖರ್ಚು ಮಲ್ತದು ಮದ್ಮೆ ಮಂತೇರ್ 10 ಲಕ್ಷ 10 ತಿಂಗಳು ಬೋತುಜಿ ಡೈವರ್ಸ್ ಮಲ್ಪಡ ಅಂತುಲೆ ಯಾನು ಮದ್ಮೆ ದೀತಿನ 100 ರೂಪಾಯಿ ಯಾಂಗ್ ಕೊಡ್ತೆ ಎಂಕ್ ಬನ್ನಡ ಕೊಡ್ಚಿ ಆಗುಲು ಆಲೋಚನೆ ಅಂತಲೇ ಯಾನ್ ಈ ನಮ್ಮ ದುಡ್ದಿತ್ತು ಜನ ನಂಗೆ ಕೊಂಚ ಕಾಕ ಜನ ಎಲ್ಲ ಬರೀ ಹೊಡತಾಗುಲು ಆಲೋಚನೆ ಅಂತಲೇ ನನ್ನ 4 ಜನ ಒಂಚೂರಿಗೆ ಏನು ಹೊಡೆದ ಒಂಜಿ 2 ನಿಮಿಷ ಹೆಚ್ಚೊಕೊನಪ್ಪ ತುಲೆ ಡೈವೋರ್ಸ್ ಯಾನ್ ಪಂಡೆ ಇನಿ ಮದ್ಮೆ ಪಂಪಿನ ಸಾಮಾಜಿಕ ಬದುಕು ಅವು ನಮ್ಮ ವೈಯಕ್ತಿಕ ಬದುಕತ್ತು ನಿಗಲ್ಲ ಇಲ್ಲಡ್ ಪೆತ್ತ ಮಾರುವಾರ್ನಂಡ ಬೋರಿ ಮಾರುವಾರ್ನಂಡ ಅವು ಎರಡಲ್ಲಕ್ಕೆ ಏನು ಹೊಡೊಂದುಜ್ಜಿ ಆಂದಂಡ ಮದ್ಮೆ ಮನ್ಪೋರ್ನಂಡ ನಿಶ್ಚಿತಾರ್ಥ ಮಲ್ಪೋಡು ಊರ್ಲೆಪ್ಪೋಡು ದೇವ ನಾವು ಸಮಾಜದ ವಸ್ತು ಉದೇನು ಚೂರು ಜೋಕ್ಲೆ ಕಲ್ಪಲೆ ಇನಿತುಲೆ ಈ ಸೀರಿಯಲ್ ಬತ್ತದು ಇನಿ ನಮ್ಮನ ಸಂಸ್ಕೃತಿನ ಹಾಳು ಮಂತೊಂದುಲ್ಲ ಏನ್ ಪನ್ಪೆ ಕೆಲವು ಸೀರಿಯಲ್ಲು ಅವು ಖಾಲಿ ಸೀರಿಯಲ್ ಸೀರಿಯಲ್ ಕಿಲ್ಲರ್ ಬಂದು ಮನ್ಪೆ ಆಲೋಚನೆ ಮನ್ಪ್ಲೆ ನಮ್ಮನ ಅಜ್ಜೇರ್ ನಗಲು ಪಿಜ್ಜೇರ್ ನಗಲು ಎಂಚ ಬದುಕೊಂದು ತೀರ್ತುಲೆ ನನ್ನ ಪಬ್ಲಿಕ್ ಮಲ್ಪರೆ ಪೋಡ್ಚಿಂದೇನು ಎಂಕಲ್ಲ ಊಲ್ಡೊಂಜಿ ಮರ ನ್ಯಾನ್ ನಿಶ್ಚಿತಾರ್ಥ ಅನ್ನಾಗ ಮದ್ಮೇರ್ದು ದುಂಬು ಈ ಮಲ ಪೊನ್ನನ ಬರ್ತ್ಡೇ ಈ ಬರ್ತ್ಡೇಗೆ ಮದ್ಮೆ ಹೊಸ ಮದ್ಮೆ ಆಪಿನೇ ಸರ್ಪ್ರೈಸ್ ಗಿಫ್ಟ್ ಕೊರ್ಕ ಬಂಡದು 12 ಗಂಟೆ ರಾತ್ರಿಗೆ ಮೊಲ್ನ ಕಂಪೌಂಡ್ ಮಿತಾರ್ದು ಕೋನೆ ಬೋದು ಬಾಕಿಲ್ ಬೊಟ್ನ ಮೋಲ್ ಬೊಬ್ಬೆ ಬಾರ್ದು ಪಿಸಾಚಿ ಕುಲೆ ಕಲ್ವೆ ಪಣ್ಣಾಗ ಉಮೇನ ಸರ್ಪ್ರೈಸ್ ಗಿಫ್ಟ್ ಉಮೇನ ಆಲೋಚನೆ ಮನ್ಪ್ಲೆ ಹೆಚ್ಚಿನ ಸಂಸ್ಕೃತಿ ನಮ್ಮ ಬದುಕೊಂದಿಲ್ಲ ನಮ್ಮ ಅಜ್ಜೇರ್ ನಗುಲು ಪಿಜ್ಜೇರ್ ನಗುಲು ಮೂಲಿ ಹಿರಿಯರ್ ನಗುಲು ಉಲ್ಲೇರ್ತುಲೆ ಏರಾಂಡಲ ಒಂಜಿ ದಿನ ಐ ಲವ್ ಯು ಡಾರ್ಲಿಂಗ್ ಇಂದ ಪಂತಿನ ಉಂಡ ಕೇಳಲೆ ಹಿರಿಯಾಗ ನಗಲ್ಲ ಅತ್ತ ನನ್ನ ಒಂಜಿ ಆನಿವರ್ಸರಿ ಮಲ್ದಿನ ಉಂಡ ಡ್ಯಾಗಗುಲೆ ಗಿಫ್ಟ್ ಕೊಡ್ತಿನ ಉಂಡ ನಮ್ಮ ಅಜ್ಜೇರ್ ನಗುಲು ಹಿರಿಯರ್ ನಗುಲು ಅಪ್ಪೆ ಅಮ್ಮೆ ಪುರ ಡ್ಯಾಬನ್ನಾಗ ಅಗಲೆಗೆ ಅಗುಲೆ ಗಿಫ್ಟ್ ಅವು ನಮ್ಮ ಆವಡು ನಂಗೆ ನಮ್ಮ ಗಿಫ್ಟ್ ಆವಡು ನಮ್ಮ ಜೋಕ್ಲೆಗೆ ಒಂದು ಎಡ್ಡೆ ಎಜುಕೇಶನ್ ಕೊರ್ಲೆ ಜೋಕ್ಲೆಗೆ ಇಂಚಿತ್ತಿನ ಸಂಸ್ಕೃತಿನ ಕೊರ್ಲೆ ಇನ್ನಿತ್ತುಲೆ ಜೋಕ್ಲೆಗಿನಿ ಎಜುಕೇಶನ್ ಇಂಚಿನ ಎಜುಕೇಶನ್ ಬರೋದುಂಡು ಜೋಕ್ಲೆಗೆ ಕಡೆತ ಕತೆ ಪಂದು ಉಂತಾವೆ ಇನಿ ಜೋಕ್ಲೆಗೆ ಎಜುಕೇಶನ್ ಭಾರಿ ಬೇಜಾರು ಕೊರ್ಪಿನ ವಿಷಯ ಒಂಜಿ ಶಾಲೆಗೆ ಶಾಲೆಡ್ ಮಾಸ್ಟರ್ ಇತ್ತೀರಿಗೆ ಇನ್ಸ್ಪೆಕ್ಟರ್ ಬತ್ತೇರು ಇನ್ಸ್ಪೆಕ್ಟರ್ ಬಂದಾಗ ಮಾಸ್ಟರ್ನಾಗ ಲೇಪಲ ಬೆಚ್ಚ ಇತ್ತೆ ಪುರ ಸಟ್ಟಿಂಗ್ ಅದೇ ಬರ್ಪಿ ನಾವು ಬೇತೆ ವಿಷಯ ದುಮ್ಮದ ಕಾಲ ಎಂಕುಲ್ ಬನ್ನಾಗ ಬರ ಎಂಕುಲ್ ಶಾಲೆ ಪೋನಾಗ ಬರ ಇನ್ಸ್ಪೆಕ್ಟರ್ ಬರ್ರೆ ಅಂದ್ ಎಂಕಲ್ ಭಾರಿ ಪೋಡಿಗೆ ಎಂಕಲೆಗ ಇನ್ಸ್ಪೆಕ್ಟರ್ ಬತ್ತೇರು ಇನ್ಸ್ಪೆಕ್ಟರ್ ಬಂದಾಗ ಇನ್ಸ್ಪೆಕ್ಟರ್ ಅಂಜಿ ಪ್ರಶ್ನೆ ಕೇಂಡರಿಗೆ ಜೋಕುಲ್ಡ ಏನು ಪ್ರಶ್ನೆಗೇನು ಲೇತ ನಿಗಲೆಗಂದು ಆತನಗ ದಾಲಾ ಗೊತ್ತ ನಿನ್ನ ಕ್ಲಾಸ್ದವರಿ ದಡ್ಡಿ ಲಕ್ಕುದುಂತು ಬಂಡೇರಿಗೆ ಇನ್ಸ್ಪೆಕ್ಟರ್ ಕೇನ್ಲೆ ಎಂದು ಮಾಸ್ಟರ್ಗೆ ಬಿ ಪಿ ಎರ್ರೆ ಸುರುವಾನಿಗೆ ಎಂಬಿ ಲಕ್ಕುದುಂತಿ ಮನ್ನುಲ ಗೊತ್ತು ಜುಂಬ್ಯಾಗ ಮೇ ನಂಗೆ ಗುಂಡಿ ಮಾಡ್ರೆ ಲಕ್ಕುದುಂತಿ ನೀನು ಬಂದು ಗೊತ್ತಾಂಡಿಗೆ ಇನ್ಸ್ಪೆಕ್ಟರ್ ಬಂಡೆ ನಿಂಡನೆಗೆ ಏನು ಪ್ರಶ್ನೆ ಬಂಡೇರಿಗೆ ಅವು ಕೇನ್ಲೆ ಬಂಡೆ ಎಂಬಿ ಮಾಸ್ಟರ್ ಬೊಕ್ಕಲ್ಲ ಬಿ ಪಿ ಎರ್ ಮೇರ್ ಬರೆಯರಿಗೆ ಬೋರ್ಡು ಹೂ ಬಿಲ್ಟ್ ತಾಜ್ ಮಹಲ್ ಎಂದು ಆತನಗ ಮೇ ಬಂಡೆಗೆ ಇತ್ತ ಆಪ್ಷನ್ ದ ಯುಗ ಈರೊಂಜಿ 4 ಆಪ್ಷನ್ ಕೊರಿಯಡದಲ್ಲ ಪನೋಲಿ ಬಂಡೆಗೆ ಆ ಆಪ್ಷನ್ ಬರೆಯರಿಗೆ ಸುರುತ್ ತಪ್ಪದಾರ ಶಹಜಹಾನ್, ರಡ್ನೇ ಅಮೀರ್ ಖಾನ್, ಮೂಜಿನೇ ಶಾರುಖ್ ಖಾನ್, 4ನೇ
ಸಲ್ಮಾನ್ ಖಾನ್ ನಾಲ್ಕು ಬೇರೆ ಬೇರೆಯರಿಗೆ ಉಂಬೆ ತುಯ್ಯೆ ಸುರುತ್ತ ಬುದಾರ್ ಶಹಜಹಾನ್ ಉಂಬೆ ಏರಪ್ಪ ಒಮ್ಮೆನ ಗುರ್ತನೆ ಇಜ್ಜಿ ನಂಗೆ ಅಂಬೆ ಯಾದಪ್ಪ ಅಂದಪ್ಪ ಅಂಬೆ ಕಟ್ಟದುಪ್ಪ ಎಂದು ಬಂದು ಬುಡಿ ಆಮೀರ್ ಖಾನ್ ಮೇನೆಲ್ಲ ಕೇಮಿನ ಗುರ್ತಾಬುಜಿ ಶಾರುಖ್ ಖಾನ್ ಮೇನ ಮಸ್ತ್ ಪೇಪರ್ ಬರ ತೂತೇನೆ ಇಂಬೆ ಇಪ್ಪು ಬಂದು ಲಕ್ಕುದುಂತು ಬಂಡೆಗೆ ಇನ್ಸ್ಪೆಕ್ಟರ್ ಶಾರುಖ್ ಖಾನ್ ಬಂಡೆಗೆ ಇನ್ಸ್ಪೆಕ್ಟರ್ ಲಕ್ಕುದುಂತು ಬಂಡೆಗೆ ಕರೆಕ್ಟ್ ಆನ್ಸರ್ ಅಂದು ದೇವನ್ನಗ ಮೇರೆ ಶಾರುಖ್ ಖಾನ್ನ ಫಾಲೋವರ್ ಒಂದು ವಿದ್ಯೆ ಇರ್ತದೆ ಎಜುಕೇಶನ್ ಏನೆಲ್ಲ ಎಪ್ಪಡು ಏನು ಈದ್ ಪನ್ಪೆ ಒಂಜಿ ಸಂಸ್ಕಾರ ಸಂಸ್ಕೃತಿ ದುಂಪೋಲೆ ಇನಿ ಪರಿವರ್ತನ ಇನಿ ಜೋಕ್ಲೆಗೆ ಫುಡ್ ಕೊರ್ಂಡು ಆತನ ಜೋಕ್ಲೆ ಹೆಲ್ಪ್ ಮಾಡ್ತಂಡು ಕಷ್ಟದ ಟೈಮ್ಡು ಕೊರೋನಾದ ಟೈಮ್ಡು ಫುಡ್ ಕೊರ್ನು ಬಂಡಾರೆ ಹಿಂಗೆ ಮಸ್ತ್ ಖುಷಿ ಕೊರ್ನೆ ವಿಷಯ ದೇಪನ ಇನಿ ಬಡ ಹುಡುಗಿಯರ್ಲ ಒಪ್ಪರೆ ಬಲ್ಲಿ ಇನಿ ವಿದ್ಯಾರ್ಥಿ ವಂಚಿತ ಅವರ ಬಲ್ಲಿ ಪ್ರತಿ ಒರೆ ನಮ್ಮ ಜಾಪಾನ್ ಜರ್ಮನಿ ಅಮೇರಿಕಾದ ಅಂಚಿತಿನ ಮಲ್ಲ ಮಲ್ಲ ದೇಶಕ್ಕೆ ನಮ್ಮ ಸ್ಪರ್ಧೆ ಮಲ್ತೊಂದು ಎಜುಕೇಷನ್ ವಂಚಿತ ಅವರ ಬಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ ಪಂಡೆ ಮಾತೆರ್ಲ ವಿದ್ಯಾವಂತರ ಆವಡು ಪಂತೇರ ಅಂಚ ಮಾತೆರ್ಲ ವಿದ್ಯಾವಂತರ ಆವಡು ಫುಡ್ ಕೊರ್ಲೆ ಕಡೆತ್ತೊಂಜೆ ಪಾತೆರವನ್ಪೆ ತೂಲೆ ದೇವರೆಗೆ ನೀಗುಲು ಕೊರ್ನ್ಯ ನೈವೇದ್ಯ ನೂದೆಟ್ಟು ನೂದು ದೇವರೆಗೆ ಪೋಪುಂಡ ಇಜ್ಜಿ ಪನ್ಪಿನ ಗ್ಯಾರಂಟಿ ಇಜ್ಜಿ ಆನಂದಂಡ ಬಡವಗ ಕೊರ್ನ್ಯ ನುಪ್ಪು ನೂದೆಟ್ಟು ನೂದು ದೇವರೆಗೆ ಪೋಪುಂಡವು ದಾಲ ಡೌಟ್ ಇಜ್ಜಿ. ಶ್ರೀಯುತ ರಮಾನಂದ್ ನಾಯಕ್ ಅವರು ಉದ್ಯಮಿಗಳು ನಮೋ ಇವೆಂಟ್ಸ್ ಅಲೆವೂರು ಅಭಿನಂದನಾ ಪತ್ರ ಹಾಗೂ ನಮ್ಮ ಕಿರು ಗೌರವ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಮುಂದಿನ ಸಾಧಕರು ನಮ್ಮ ಅಭಿಮಾನದ ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಶ್ರೀ ದೀಪಕ್ ಕಿಣಿಯವರು, ಉದ್ಯಮಿಗಳು ಮಣಿಪಾಲ. ದೀಪಕ್ ಕಿಣಿಯವರು ದಯವಿಟ್ಟು ಮಾರ್ಗದರ್ಶನ ನೀಡುವ ವ್ಯಕ್ತಿತ್ವ ನಮಗೆಲ್ಲ ಪ್ರೇರಣಾ ಶಕ್ತಿ. ತಮ್ಮ ಜೀವನದುದ್ದಕ್ಕೂ ಸಮಾಜಕ್ಕೆ ಸೇವೆ ಹೀಗೆ ನಿರಂತರವಾಗಿರಲಿ, ದೇವರು ತಮಗೆ ಆಯುರಾರೋಗ್ಯ ಐಶ್ವರ್ಯಗಳನ್ನು ನೀಡಿ ಹರಸಲಿ ಎಂದು ಪ್ರೀತಿಪೂರ್ವಕವಾಗಿ ಪ್ರಾರ್ಥಿಸುತ್ತಿದ್ದೇವೆ. ಅಧ್ಯಕ್ಷರು ಸರ್ವಸ್ಯರು, ಪರಿವರ್ತನಾ ಫೌಂಡೇಶನ್ ರಿಜಿಸ್ಟರ್. ಧನ್ಯವಾದಗಳು. ಈಗ ಪೂರ್ಣ ಪ್ರಜ್ಞಾ ಸಂಧ್ಯಾ ಕಾಲೇಜಿನಲ್ಲಿ ಬಿಕಾಂ ಪದವಿಯನ್ನು ಪಡೆದರು. ನಂತರ 3 ವರ್ಷಗಳ ಕಾಲ ಪವನ್ ಗೋಯಲ್ ಅಸೋಸಿಯೇಷನ್ ಪುಣೆ, ಮಹಾರಾಷ್ಟ್ರದ CA ಇಂಟರ್ನ್ಶಿಪ್ ಅಭ್ಯಸಿಸಿ ದ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟ್ಸ್ ಆಫ್ ಇಂಡಿಯಾ ಇವರು ರಾಷ್ಟ್ರ ಮಟ್ಟದಲ್ಲಿ ನಡೆಸುವ CA ಅಂತಿಮ ಪರೀಕ್ಷೆಯಲ್ಲಿ ಪ್ರಥಮ ಯತ್ನದಲ್ಲೇ ಉತ್ತೀರ್ಣರಾಗಿ ಅಪರೂಪದ ಸಾಧನೆಯನ್ನು ಗೈದಿರುತ್ತಾರೆ. ಅಲೆವೂರಿನಂತಹ ಪುಟ್ಟ ಗ್ರಾಮದ ಹಿನ್ನೆಲೆಯಲ್ಲಿ ಬಂದಿರುವ ತಾವು ರಾಷ್ಟ್ರ ಮಟ್ಟದ ಸಾಧನೆ ಗೈದುವುದು ಅವಿಸ್ಮರಣೀಯ. ದೇವರು ಇವರಿಗೆ ಒಳ್ಳೆಯದು ಮಾಡಿ ಶ್ರೀಕೃಷ್ಣನ ಆಶೀರ್ವಾದ ಸದಾ ಇವರಿಗೆ ಇರಲಿ ಎಂದು ಪ್ರಾರ್ಥಿಸ್ತೇವೆ. 2 ವರ್ಷ ತಬಲಾ ಮತ್ತು ಹಾರ್ಮೋನಿಯಂ ಕಲಿತು ದಾಸರ ಪದಗಳು, ಭಕ್ತಿಗೀತೆಗಳು, ಭಾವಗೀತೆಗಳು, ಜನಪದ, ದೇಶಭಕ್ತಿ ಗೀತೆಗಳನ್ನು ಕಲಿತಿರುವ ಇವರು ಶ್ರೀ ಪ್ರಕಾಶ್ ರಾವ್, ನಾದವೈಭವಂ, ವಾಸುದೇವ ಭಟ್, MS ಗಿರಿಧರ್, ಮಾಧವಿ ಭಟ್, ಉಮಾಶಂಕರ್, ಸತ್ಯಶರಣ, ವಿದ್ವಾನ್ ಮಹಾಬಲೇಶ್ವರ, ವಿದ್ವಾನ್ ಗುರುದಾಸ ಶೆಣೈ ಇವರೆಲ್ಲರೂ ತಮ್ಮ ಗುರುಗಳಾಗಿರುತ್ತಾರೆ. ಸುಮಾರು 10-15 ವರ್ಷಗಳಿಂದ ಜಿಲ್ಲಾದ್ಯಂತ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ
ಭಜನಾ ತರಬೇತಿಯಲ್ಲಿ ತರಗತಿಗಳನ್ನು ನಡೆಸಿಕೊಂಡು ಬಂದಿರುವ ಇವರು ಸುಮಾರು 1500ಕ್ಕೂ ಹೆಚ್ಚಿನ ಈ ಎಲ್ಲ ವಯೋಮಾನವದ ವಿದ್ಯಾರ್ಥಿಗಳಿಗೆ ಹಿಂದಿ, ಮರಾಠಿ, ಕೊಂಕಣಿ ಮತ್ತು ಕನ್ನಡದಲ್ಲಿ ಭಜನೆಯನ್ನು ಕಲಿಸಿರುತ್ತಾರೆ. ಉಡುಪಿಯಲ್ಲಿ ಸುಮಾರು 25ಕ್ಕೂ ಹೆಚ್ಚು ಭಜನಾ ಮಂಡಳಿಗಳನ್ನು ಸ್ಥಾಪಿಸಿ ಅವರಿಗೆ ತರಬೇತಿ ನೀಡಿರುತ್ತಾರೆ. ಸ್ಥಳೀಯ ಎಲ್ಲ ಖಾಸಗಿ ಚಾನೆಲ್ಗಳಲ್ಲಿ ತಮ್ಮ ವೈಯಕ್ತಿಕ ಸಂದರ್ಶನ ಮತ್ತು ತಮ್ಮ ಭಜನಾ ಮಂಡಳಿಯ ಭಜನಾ ಕಾರ್ಯಕ್ರಮಗಳಲ್ಲೂ ಪ್ರಸಾರಗೊಂಡಿರುತ್ತದೆ. ಮನೆ ಮನೆ ಭಜನೆ ಎನ್ನುವ ಭಜನಾ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ತಮ್ಮ ಇಷ್ಟವಾರಿಗೆ 125 ಮನೆಗಳನ್ನು ಭಜನಾ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿರುತ್ತಾರೆ. 2017ರಲ್ಲಿ ಶಂಕರ ಟಿವಿ ಅವರ ಸಹಭಾಗಿತ್ವದಲ್ಲಿ ರಾಜ್ಯ ಮಟ್ಟದ ಜೂನಿಯರ್ ಪ್ರತಿಭಾ ಭಜನಾ ಸಾಮ್ರಾಟ್ ಸ್ಪರ್ಧೆಯನ್ನು ಮಣಿಪಾಲ ಶಿವಪಾಡಿಯಲ್ಲಿ ಆಯೋಜಿಸಿರುವ ಹೆಗ್ಗಳಿಕೆ ಇವರದು. ಕನ್ನರ್ಪಾಡಿ, ಅಂಬಲ್ಪಾಡಿ, ಶಂಭುಕಲ್ಲು, ಉದ್ಯಾವರ, ಕೃಷ್ಣಮಠದಲ್ಲಿ ತಮ್ಮ ಗುರುಗಳಾದ MS ಗಿರಿಧರ್ ಅವರು ಭಜನಾ ಕಮ್ಮಟ 2019ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ, ರಾಷ್ಟ್ರ ಮಟ್ಟದ ಒಂದೇ ಮಾತರಂ ಎಂಬ ವಿಡಿಯೋ ಆಲ್ಬಮ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಹಾಗೂ 2 ಲಕ್ಷ ರೂಪಾಯಿ ನಗದು ಬಹುಮಾನ ಸೇರಿದಂತೆ ದೇಶ ವಿದೇಶದ ಹಲವಾರು ಸಂಘ ಸಂಸ್ಥೆಗಳ ಪ್ರಶಸ್ತಿ ಸನ್ಮಾನಗಳನ್ನು ಸ್ವೀಕರಿಸಿರುತ್ತಾರೆ. ಹಾಡು ಯಾವುದೇ ಇರಲಿ, ಸಾಹಿತ್ಯ ಹೇಗೇ ಇರಲಿ, ಅದಕ್ಕೆ ಜೀವ ತುಂಬಿ ಹಾಡುವ ಇವರಿಗೆ ಲಕ್ಷಾಂತರ ಅಭಿಮಾನಿಗಳ ಬಳಗವಿದೆ. ಸಂಗೀತವೇ ತನ್ನ ಉಸಿರಾಗಿ ಸೇವೆ ಸಲ್ಲಿಸುತ್ತಿರುವ ಸರಳ ಸಜ್ಜನಿಕೆಯ ಗಾಯಕ ಜಗದೀಶ್ ಆಚಾರ್ಯ ಪುತ್ತೂರು ಕೊರೋನಾ ಮಹಾಮಾರಿಯ ಸಂದರ್ಭದಲ್ಲಿಯೂ ಕಲಾವಿದರು ಸಂಕಷ್ಟದಲ್ಲಿರುವಾಗ ಅವರ ಸಹಾಯಾರ್ಥವಾಗಿ ಗಾನ ಲೀಲೋತ್ಸವ ಎಂಬ ಕಾರ್ಯಕ್ರಮವನ್ನು ಉಚಿತವಾಗಿ ನಿರ್ವಹಿಸಿ ಸಮಾಜಕ್ಕೆ ಮಾದರಿಯಾಗಿರುತ್ತಾರೆ. ತಮ್ಮ ಜೀವನದುದ್ದಕ್ಕೂ ಸಂಗೀತ ಕ್ಷೇತ್ರಕ್ಕೆ ತಮ್ಮ ಸೇವೆ ಹೀಗೆಯೇ ನಿರಂತರವಾಗಿರಲಿ. ಅಲಿವರು ಶ್ರೀ ಕಟ್ಟೆ ಗಣಪತಿ ದೇವರು ತಮಗೆ ಆಯುರಾರೋಗ್ಯ ಐಶ್ವರ್ಯಗಳನ್ನು ನೀಡಿ ಹರಸಲಿ ಎಂದು ಪ್ರೀತಿಪೂರ್ವಕವಾಗಿ ಪ್ರಾರ್ಥಿಸುತ್ತಿದ್ದೇವೆ. ಧನ್ಯವಾದಗಳು. ಒಂದು ಅರ್ಥಪೂರ್ಣವಾದ ಸಮಾಜದಲ್ಲಿ ಸಾಕಷ್ಟು ಜನರನ್ನು ಸಮಾಜ ಸೇವಾಮುಖಿ ಕೆಲಸ ಕಾರ್ಯ ಮಾಡಿದವರನ್ನು, ಸಾಧಕರನ್ನು ಗೌರವಿಸಿ ಸನ್ಮಾನಿಸಿದ್ದೇವೆ. ಇದರ ಜೊತೆಗೆ ಪರಿವರ್ತನಾ ಫೌಂಡೇಶನ್ ಬಹಳ ಉತ್ತಮ ಧ್ಯೇಯೋದ್ದೇಶಗಳನ್ನು ಇಟ್ಕೊಂಡು ಸಮಾಜದ ಕಟ್ಟಕಡೆಯ ಜನರಿಂದ ಹಿಡಿದು ಸಮಾಜದ ಒಳ್ಳೊಳ್ಳೆಯ ಪ್ರತಿಭಾವಂತರನ್ನು, ಅವರಿಗೆ ಕಷ್ಟದಲ್ಲಿರುವವರಿಗೆ ಆರ್ಥಿಕ ಸಹಾಯ ಕೊಟ್ಟು ಅಥವಾ ವಿದ್ಯಾಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಜನರನ್ನು ಪ್ರೋತ್ಸಾಹಿಸುವಂಥ ಸಮಾಜದ ಎಲ್ಲ ವರ್ಗದಲ್ಲಿ ಕೂಡ ಒಂದು ಪ್ರೀತಿ ಆಧಾರಕ್ಕೆ ಪಾತ್ರರಾಗಿರುವಂಥ ಈ ಒಂದು ಪರಿವರ್ತನಾ ಫೌಂಡೇಶನ್ ಇವತ್ತು ಸ್ವಲ್ಪ ಸಮಯ ವಿಳಂಬ ಆಗಿದೆ. ಆದರೂ ಶಿವರಾತ್ರಿ ಅಂದರೆ ಶಿವದೇವರನ್ನು ಉಪವಾಸವಿದ್ದು ಪೂಜೆ ಮಾಡುವಂಥ ದಿವಸ. ಹಾಗಾಗಿ ಮಧ್ಯರಾತ್ರಿಯವರೆಗೆ ಕೂಡ ತುಂಬ ಕಡೆ ಭಜನಾ ಸಂಕೀರ್ತನೆ ಎಲ್ಲ ಆಗ್ತದೆ. ನಾನು ಕೂಡ ಬೆಳಗ್ಗೆಯಿಂದ 7-8 ಬೇರೆ ಬೇರೆ ದೇವಸ್ಥಾನಗಳಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇಲ್ಲಿ ಬಂದಿದ್ದೇನೆ. ಹಾಗಾಗಿ ಇಂಥ ಒಂದು ಕಾರ್ಯಕ್ರಮ ನಮಗೆ ಬೇರೆ ಬೇರೆ ದೇವರುಗಳಲ್ಲಿ ಕೂಡ ಗಣಪತಿ, ಈಶ್ವರ, ದುರ್ಗೆ ಎಲ್ಲ ಕ್ಷಿಪ್ರ ಪ್ರಸನ್ನ ದೇವರು, ನಮ್ಮ ಕಷ್ಟಗಳಿಗೆ ಸ್ಪಂದಿಸುವಂತಹ ದೇವರು. ಎಲ್ಲಿವರೆಗೆ ಅಂದರೆ ಪುರಾಣ ಕಥೆಯಲ್ಲಿ ರಾಕ್ಷಸರು ಕೂಡ ದೇವರನ್ನು ಒಲಿಸಿಕೊಳ್ಳುವ ಸಂದರ್ಭ ಬಂದಾಗ ಈಶ್ವರನ ಧ್ಯಾನ ಮಾಡಿ ಅವರು ವರ ಪಡೀತಾಯಿದ್ರು. ಆದರೆ ವರ ಪಡೆದ ನಂತರ ಅದಕ್ಕೆ ಪರಿಹಾರಕ್ಕೆ ವಿಷ್ಣುವನ್ನು ಮೊರೆ ಹೋಗುವಂಥ ಸ್ಥಿತಿ ಕೂಡ ಇತ್ತು. ಹಾಗೆ ಕ್ಷಿಪ್ರ ಪ್ರಸನ್ನ ದೇವರಂತೇಳಿ ಭಾಳ ಖ್ಯಾತಿ ಪಡ್ಕೊಂಡಂಥ ಈಶ್ವರ ದೇವರು ಇವತ್ತು ನಮ್ಮಲ್ಲಿ ಕೂಡ ದೈವ ದೇವರುಗಳಿಗೆ ಅಂದರೆ ಗುಳಿಗೆ ಇರ್ಬೋದು, ಬಬ್ಬರಿ ಇರ್ಬೋದು, ಕೋಡ್ದಬ್ಬ ಇರ್ಬೋದು, ಈ ಥರ ಹಲವಾರು ದೈವ ದೇವರುಗಳಿಗೆ ಕೂಡ ಆದ ಶಿವನ ಅಂಶ ಪಡ್ಕೊಂಡು ಜನಿಸಿದಂಥ ದೈವಗಳದು. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಶಿವನನ್ನು ಕೂಡ ಆರಾಧಿಸುವಂಥ ನಮ್ಮ ದೊಡ್ಡ ಸಮೂಹವಿದೆ. ಇವತ್ತು ದೇವಸ್ಥಾನಕ್ಕೆ ಭೇಟಿ ಕೊಡುವಾಗ ಶಿವನನ್ನು ಧ್ಯಾನಿಸುವಂಥ ಇಂಥ ಒಂದು ಪುಣ್ಯ ಕಾಲದಲ್ಲಿ ನಾವು ಸೇರಿದ್ದೇವೆ. ಸ್ವಾಮೀಜಿಯವರು ಸಾಕಷ್ಟು ಹಾಸ್ಯಭರಿತವಾಗಿ ಆದರೂ ಕೂಡ ಕೆಲವಾರು ವಿಷಯವನ್ನು ಸ್ವಲ್ಪ ಸಮಾಜದ ಓರೆಕೋರೆಗಳನ್ನು ತಿದ್ದಲಿಕ್ಕೆ ಕೆಲವು ಸಂದೇಶವನ್ನು ಅವರು ಕೊಡ್ತಾರೆ. ಹಾಗಾಗಿ ನಮಗೆ ಯಾವುದದು ಹಿತ ಕಾಣ್ತದೆ, ನಮ್ಮ ಮುಂದಿನ ಜನಾಂಗಕ್ಕೆ, ನಮ್ಮ ಮಕ್ಕಳಿಗೆ ಯಾವುದನ್ನು ಅನುಸರಿಸಲಿಕ್ಕೆ ಸಾಧ್ಯ ಇದೆ ಅದನ್ನು ಕೂಡ ನಾವು ಸ್ವೀಕಾರ ಮಾಡಿಕೊಂಡು ಸ್ವಲ್ಪ ಹಾಸ್ಯ ಭರಿತ ಆದರೂ ಕೂಡ ಅದರಲ್ಲಿ ಕೆಲವು ವಿಷಯ ಒಳ್ಳೆಯ ಸಂದೇಶ ಕೂಡ ಇದೆ. ಇವತ್ತು ಶಿವರಾತ್ರಿ ಮಹಾಪರ್ವ. ನಾವೆಲ್ಲ ಜಾಗರಣೆಯ ಒಂದು ವ್ರತದಲ್ಲಿ ನಾವು ಇಲ್ಲಿ ಇರುವಂಥದ್ದು. ಮೊದಲು ನಾವು ಸಣ್ಣವರಿರುವಾಗ ರಾತ್ರಿಯೆಲ್ಲ ನಮ್ಮ ಕಡೆಯಿಂದ ಭಜನೆ ಮಾಡಿಸ್ತಾಯಿದ್ರು. ಇವತ್ತು ಕಾಲ ಬದಲಾಗಿದೆ. ನಮ್ಮ ಒಳ್ಳೆಯ ಗಾಯಕರಾದಂಥ ಜಗದೀಶ್ ಆಚಾರ್ಯರನ್ನು ಕರೆಸಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು, ಹಾಗಾಗಿ ನಾನು ಜಾಸ್ತಿ ಮಾತಾಡಿದರೆ
ಖಂಡಿತ ಇಲ್ಲಿ ತಪ್ಪಾಗ್ತದೆ. ಜನ ಜಗದೀಶಾಚಾರ್ಯರ ಸ್ವರನ ಕೇಳಬೇಕು ಹೊರತಾಗಿ ನಮ್ಮಂಥವ್ರ ಭಾಷಣವನ್ನಲ್ಲ. ಜನ ಇವತ್ತು ತುಂಬ ಹೆದರುವಂಥದ್ದು ಭಾಷಣಗಳಿಗೆ. ಆತ್ಮೀಯರೇ ಹೇಳ್ತಾರೆ, ಶಾಸ್ತ್ರೇಶು ಭಾರತಂ ಶ್ರೇಷ್ಠಂ ಅಂತೇಳಿ. ಭಾರತ ಶಾಸ್ತ್ರದಲ್ಲಿ ಕೂಡ ಸರ್ವಶ್ರೇಷ್ಠ ಅಂತೆ. ನಾವು ತುಂಬ ಪರದೇಶಗಳಿಗೆ ಹೋಗ್ತಾ ಇದ್ದಾಗ ಈ ಥರದ ಸಭೆ, ಈ ಥರದ ಆಧ್ಯಾತ್ಮ ಚಿಂತನೆ ನಡೆಯುವುದಿಲ್ಲ. ಮೊನ್ನೆ ಒಂದು ವಚನಗಳಲ್ಲಿ ವೈವಿಧ್ಯತೆ ಅಂತಕ್ಕಂಥ ಒಂದು ಮಾತನ್ನು ನಾನು ಒಂದು ಕಡೆ ಭಾಷಣ ಮಾಡ್ತಾ ಇದ್ದೆ. ಸುಮಾರು 18 ದೇಶಗಳಲ್ಲಿ ಅದನ್ನು ನೋಡ್ತಾ ಇದ್ರು. ಇಟಲಿಯಿಂದ ಒಬ್ಬರು ನಾರಾಯಣ ರೈ ಅಂತೇಳಿ ಒಬ್ಬರು ಫೋನ್ ಮಾಡ್ತಾರೆ, ನೀವು ಎಷ್ಟು ಅದೃಷ್ಟವಂತರು ನೀವು, ಇಲ್ಲಿ ನಮ್ಮಲ್ಲಿ ಅಷ್ಟೈಶ್ವರ್ಯ ಇದ್ರೂ ಕೂಡ ನಿಮ್ಮಲ್ಲಿರ್ತಕ್ಕಂಥ ಆಧ್ಯಾತ್ಮ, ನಿಮ್ಮಲ್ಲಿರ್ತಕ್ಕಂಥ ವಿಶ್ವಾಸ, ನಿಮ್ಮಲ್ಲಿರ್ತಕ್ಕಂಥ ಒಂದು ಪ್ರೀತಿ ಪ್ರೇಮ ಖಂಡಿತ ಇಲ್ಲಿ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಸಿರಿತನದ ಮಬ್ಬಿನಲ್ಲಿ ಹಾಡಿನಲ್ಲುವುದಕ್ಕಿಂತ ಗುಡಿಸಲಲ್ಲಿ ಉಪ್ಪಿರದ ಗಂಜಿಲೇಸು, ಸಂತೃಪ್ತ ಪರಿಸರದಿ ಬಡತನವೇ ಆಭರಣ, ಹಣವೇ ಇಹಪರವಲ ತಿಳಿದು ನೋಡನ್ನಂಥ ಮಾತನ್ನು ಅವತ್ತು ಅಲ್ಲೇ ಜನ ಮಾತಾಡ್ತಾರೆ. ಹಾಗಾಗಿ ಸೃಷ್ಟಿಯೊಂದು ಸತ್ಯ ಸಾಕ್ಷಾತ್ಕಾರದ ವೇದಿಕೆ ಆಗಬೇಕು. ವ್ಯಕ್ತಿತ್ವದ ಅನಂತತೆಯನ್ನು ಮೀರಿ ದಾರ್ಶನಿಕ ಪ್ರಜ್ಞೆ ಎತ್ತರವನ್ನು ಮುಟ್ಟಬೇಕಾದ್ರೆ ಬಹುಶಃ ಈ ಥರದ ಮಾತುಗಳು ಬೇಕು, ಈ ಥರದ ಪೀಠಗಳು ಬೇಕಂತ ಸ್ನೇಹಿತರೆ. ಒಂದು 2 ವಿಚಾರ ಇಟ್ಟುಕೊಂಡು ನಾವು ಕಟ್ಟಿದ್ದೇವೆ. ನಮ್ಮ ವರ್ಷ ಪೂರ್ತಿ ನಮ್ಮಲ್ಲಿರುವಂಥ ಕೆಲಸ ಕಾರ್ಯಗಳು 2 ಮಾತ್ರ. ಒಂದು, ಮಹಾಶಿವರಾತ್ರಿಯನ್ನು ಪ್ರತಿಯೊಂದು ಊರಿನಲ್ಲಿಯೂ ಕೂಡ ಈ ಹಬ್ಬವನ್ನು ಒಂದೊಂದು ವರ್ಷ ಒಂದೊಂದು ಊರಿನಲ್ಲಿ ಆಚರಿಸುವಂಥದ್ದು. ಇನ್ನೊಂದು, ವರ್ಷ ಪೂರ್ತಿ ನಮ್ಮ ನಿರಂತರ ಕಾರ್ಯಕ್ರಮ ಅಂತ ಹೇಳಿದರೆ, ಯಾವ ಶಾಲೆಯಲ್ಲಿ ಯಾವುದಾದ್ರೂ ಮಕ್ಕಳಿಗೆ ಸಮಸ್ಯೆ ಇದ್ದರೆ ಆ ಮಕ್ಕಳಿಗೆ ಆರ್ಥಿಕವಾಗಿ ಆಗಲಿ ಅಥವಾ ಯಾವುದೇ ರೀತಿಯ ಒಂದು ಪಠ್ಯಪುಸ್ತಕದ ಸಮಸ್ಯೆ ಆಗಲಿ ಅಥವಾ ಶಾಲೆಗೆ ಯಾವುದಾದ್ರೂ ಸಮಸ್ಯೆ ಇದ್ದರೆ ಅದಕ್ಕೆ ಸ್ಪಂದಿಸುವಂತಹ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು. ಇದೆರಡೇ ಕೆಲಸ ನಮ್ಮ ಪರಿವರ್ತನಾ ಫೌಂಡೇಶನಿಂದ ಮಾಡುವಂಥದ್ದು. ಅದೇ ರೀತಿ ಈ ಬಾರಿ ನನ್ನ ಆತ್ಮೀಯ ಸ್ನೇಹಿತರು ಪ್ರಕಾಶ್ ನಾಯ್ಕ್ ಈಗ ಇಲ್ಲೇ ಇದ್ದರು. ಪಟ್ಲದಲ್ಲಿ ಒಂದು ನಮ್ಮ ಸಂಘದಿಂದ ಒಂದು ಒಳ್ಳೆಯ ರೀತಿಯ ಹಾಸ್ಟೆಲನ್ನು ಕಟ್ಟಿಕೊಟ್ಟಿದ್ದಾರೆ RSSನ ವತಿಯಿಂದ. ಸುಮಾರು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಹಾಸ್ಟೆಲನ್ನು ಕಟ್ಟಿದ್ದಾರೆ. ಅಲ್ಲಿ ಸುಮಾರು 75 ಜನ ವಿದ್ಯಾರ್ಥಿಗಳಿದ್ದಾರೆ. ಅದೇ ರೀತಿ ಒಟ್ಟಿಗೆ ಒಂದು 125 ಜನ ಮಕ್ಕಳಿಗೆ ಆ ಶಾಲೆಯಲ್ಲಿ ಅವರು ಊಟೋಪಚಾರದ ವ್ಯವಸ್ಥೆ ನಮ್ಮ ಆವಾಗ ಹೇಳಿದಂತೆ ಕೇಳಿಕೊಂಡಾಗ ನಾವು ಸಂತೋಷದಲ್ಲಿ ಒಪ್ಪಿದ್ದೇವೆ. ಈಗ ಅಶೋಕಣ್ಣ ಹೇಳಿದರು 1,000 ರೂಪಾಯಿ ಕಿಸಲಿದ್ರೆ 1 ಲಕ್ಷದ ಯೋಜನೆ ಅಂತೇಳಿ. ನನಗೆ ಫುಲ್ ಧೈರ್ಯ ಯಾಕಂತ ಹೇಳಿದರೆ ನನ್ನೊಟ್ಟಿಗೆ ಅಂಥ ಆತ್ಮೀಯ ಮಿತ್ರರಿದ್ದಾರೆ. ಏನಾದರೂ ಹೇಳಿದರೆ ಅವ್ರು ಖಂಡಿತ ಮುಂದೆ ಬಂದು ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳುವಂಥದ್ದು ನನಗೆ 100ಕ್ಕೆ 100 ನನಗೆ ಧೈರ್ಯ ಇದೆ. ಅದಕ್ಕೋಸ್ಕರ ನಾನು ಅಶೋಕಣ್ಣಂತೂ ನಮ್ಮ ಸಂಚಾಲಕರಾಗಿ ನಮ್ಮೊಟ್ಟಿಗೆ ಯಾವಾಗಲೂ ಇರ್ತಾರೆ. ಶ್ರೀಕಾಂತಣ್ಣ ಆಗಿರ್ಬೋದು, ಸುರೇಶಣ್ಣ ಆಗಿರ್ಬೋದು, ಗೋವಿಂದಣ್ಣ ಆಗಿರ್ಬೋದು, ಕಾಂತಣ್ಣ ಆಗಿರ್ಬೋದು, ತುಂಬ ಜನ ಈ ರೀತಿ ನನ್ನ ಆತ್ಮೀಯರಿದ್ದಾರೆ. ಇಂಥ ವಿಚಾರಕ್ಕೆ ಕೇಳಿದಾಗ ಅವರು ಯಾವತ್ತೂ ಕೂಡ ನನಗೆ ಇಲ್ಲ ಅಂತ ಹೇಳಿಲ್ಲ. ಇಷ್ಟಕ್ಕೆಲ್ಲ ಧೈರ್ಯ ಬರಲಿಕ್ಕೆ ನನಗೆ ಮೂಲ ಕಾರಣ ಅಂತ ಹೇಳಿದರೆ ಕೊರೋನಾದ ಸಂದರ್ಭದಲ್ಲಿ ನಮ್ಮ ಅವರು ಇಲ್ಲಿ ಇರ್ಬೋದು, ಮಣಿಪಾಲದ ಇನ್ಸ್ಪೆಕ್ಟ್ರ್ ಅವರು ಒಂದು 200 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ಕೊಂಡಾಗ ನಾವು ಆಯ್ತು ಅಂತ ಹೇಳಿತ್ತು. ಖಾಲಿ 200 ಜನ ಅಲ್ಲ ಅಂತೇಳಿ. ಆದರೆ ನಮ್ಮ ಸುಯೋಗ, ಯಾಕಂತೇಳಿದರೆ ಒಂದು ಇಂಥ ಯೋಗ ಸಿಗುವಂಥದ್ದು ಅದು ಹೆಚ್ಚಾಗಿ ಯಾರಿಗೂ ಸಿಗುವುದಿಲ್ಲ. ಕೊರೋನಾ ಸಂದರ್ಭದಲ್ಲಿ ನಿಜವಾಗಿ ಹಸಿದ ಹೊಟ್ಟೆಗೆ ನಾವು ಅನ್ನಪ್ರಸಾದ ಕೊಟ್ಟಿದ್ದೇವೆ. ಆ ಕಾರಣ ಅದು 200 ಇದ್ದದ್ದು 2ನೇ ದಿವಸಕ್ಕೆ 600 ಆಯಿತು, 600 ಇದ್ದದ್ದು 3ನೇ ದಿವಸಕ್ಕೆ 1,500 ಆಯಿತು, 4 ದಿವಸಕ್ಕೆ 2,500 ಜನ ಆಯಿತು. ಇಷ್ಟಾದರೂ ಕೂಡ ಏನಿಲ್ಲದ ನನ್ನ ಮನೇಲಿದ್ದದ್ದು ಖಾಲಿ 10-15 ಕೆಜಿ ಅಕ್ಕಿ, ಒಂದು 15-20 ಕೆಜಿ ಬಟಾಟೆ ನನ್ನ ಕೆಲಸದವರಿಗೆ ಇಟ್ಟದ್ದು, ಒಂದು ಸ್ವಲ್ಪ ನೀರುಳ್ಳಿ ಗಿರುಳ್ಳಿ ಇತ್ತಷ್ಟೇ. ಇಷ್ಟಾದರೂ ಕೂಡ ದಿವಸಕ್ಕೆ 2,500 ಜನಕ್ಕೆ ನಮಗೆ ಊಟ ಹಾಕುವಂಥ ಒಂದು ಸಂದರ್ಭ ಬಂದಾಗ ಯಾವುದಕ್ಕೂ ಕೊರತೆ ಇಲ್ಲದೆ ನಾವು ಎಲ್ಲರೂ ಕೂಡ ನಮಗೆ ಕೆಲವರು ಅಕ್ಕಿ ಕೊಟ್ಟರು, ಕೆಲವರು ತರಕಾರಿ ಕೊಟ್ಟರು. ಇಷ್ಟು ಎಲ್ಲ ಸಾಮಗ್ರಿಗಳನ್ನು ಹೊರ ಇದರಲ್ಲೇ ತಂದು ಮಣಿಪಾಲ ನಮ್ಮ ಪೊಲೀಸ್ ಸ್ಟೇಷನ್ನಲ್ಲಿ ಎಲ್ಲ ತಂದಿಟ್ಟರು. ಇಷ್ಟು 21 ದಿವಸ ನಾವು ಸುಮಾರು ಒಂದು 50,000ಕ್ಕೂ ಮಿಕ್ಕಿ ಜನರಿಗೆ ಊಟ ಕೊಟ್ಟರೂ ಕೂಡ 20 ಚೀಲ ಅಕ್ಕಿ ಉಳಿತು ನಮ್ಮ ಹತ್ರ. ಆವಾಗ ನಾನು ಎಣಿಸ್ಕೊಂಡೆ, ನಮ್ಮ ಸಂಕಲ್ಪ ಮಾತ್ರ ಒಳ್ಳೇದಿರಬೇಕಷ್ಟೇ. ನಾವು ಒಳ್ಳೆ ಯೋಚನೆ ಮಾಡಿದರೆ ದೇವರು ನಾವು ಮಾಡೋದಲ್ಲ. ನಮ್ಮ ರಮಾನಂದ ನಾಯ್ಕರು ಯಾವಾಗಲೂ ಹೇಳ್ತಾರೆ, ರಮಾನಂದಣ್ಣ ಎಷ್ಟು ಒಳ್ಳೆ ಸ್ಟೇಜ್ ಮಾಡಿದ್ರೆ ನಾನು ಮಾಡಿದ್ದಲ್ಲ ದೇವರು ಮಾಡಿಸಿದ್ದಂತೇಳಿ. ನಿಜವಾಗ್ಲೂ ಸತ್ಯ. ಯಾಕಂದರೆ ನಮ್ಮ ಹತ್ರ ಯೋಗ್ಯತೆ ಇಲ್ಲ ಮಾಡುವಂಥದ್ದು. ಆದರೂ ಕೂಡ ಯೋಗ್ಯತೆ ಇಲ್ಲದಿದ್ರೂ ಕೂಡ ನಮಗೊಂದು ದೇವರು ಯೋಗ ಕೊಟ್ಟಿದ್ದಾನೆ. ಇವರು ಪರಿವರ್ತನಾ ಫೌಂಡೇಶನ್ ಇವರ ಸಹಕಾರದೊಂದಿಗೆ ಆಚರಿಸಲ್ಪಡುತ್ತಿರುವ ಮಹಾಶಿವರಾತ್ರಿಯ 2022ರ ಧಾರ್ಮಿಕ ಸಮಾರಂಭದ ಅತಿಥಿ ಅಭ್ಯಾಗತರಿಗೆ ಧನ್ಯವಾದ ಸಮರ್ಪಿಸಲು ತಮ್ಮ ಮುಂದೆ ನಿಂತಿದ್ದೇನೆ.
ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನಗೈದಂತಹ ಗಣೇಶೋತ್ಸವ ಸಮಿತಿಯ ವಿಶೇಷ ಮಾರ್ಗದರ್ಶಿಗಳು ಆಗಿರುವಂತಹ ಪರಮ ಪೂಜ್ಯ ಶ್ರೀ 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 ಈಶ ವಿಠ್ಠಲದಾಸ ಸ್ವಾಮೀಜಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಕಾಪು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ಸರ್ವಾಂಗೀಣ ಪ್ರಗತಿಗೆ ಶ್ರಮಿಸುತ್ತಿರುವಂತಹ ಶ್ರೀ ಲಾಲಾಜಿ ಆರ್ ಮೆಂಡನ್ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಕರ್ನಾಟಕ ಘನ ಸರ್ಕಾರದ ಮಾಜಿ ಸಚಿವರು, ಕ್ಷೇತ್ರದ ಪ್ರಗತಿಗೆ ಶ್ರಮಿಸುತ್ತಿರುವಂತಹ ಶ್ರೀ ವಿನಯ್ ಕುಮಾರ್ ಸೊರಕೆ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪುವಲ್ಲಿ ಸದಾ ತನ್ನನ್ನು ತಾನು ತೊಡಗಿಸಿಕೊಂಡು ಕಾರ್ಯನಿರ್ವಹಿಸುತ್ತಿರುವ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳಾದ ಶ್ರೀ ಸದಾಶಿವಪ್ರಭು ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇವೆ. ಯುವ ಉದ್ಯಮಿಗಳು, ಕೊಡುಗೈ ದಾನಿಗಳು, ಸದಾ ಲವಲವಿಕೆಯ ಶ್ರೀ ಸುರೇಶ್ ಶೆಟ್ಟಿ ಗುರ್ಮೆ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಹಲೇವೂರು ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆಯಾಗಿ ಸಶಕ್ತ ಮಹಿಳಾ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಪುಷ್ಪಾ ಅಂಚನ್ ಇವರಿಗೂ ಧನ್ಯವಾದಗಳು. ಸಹಕಾರ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಸಹಕಾರ ಕ್ಷೇತ್ರದ ಅಭಿವೃದ್ಧಿಗೆ ಹೊಸ ಭಾಷ್ಯ ಬರೆದಂತಹ ಶ್ರೀ ಜಯಕರ್ ಶೆಟ್ಟಿ ಇಂದ್ರಾಳಿ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಉಡುಪಿ ಹಾಗೂ ದಕ್ಷಿಣ ಕನ್ನಡ ಮೀನುಗಾರಿಕಾ ಫೆಡರೇಷನ್ ಇದರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಶ್ರೀ ಯಶಪಾಲ್ ಸುವರ್ಣ ಇವರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇವೆ. ಹಲೇವೂರು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿ ಪ್ರಸ್ತುತ ಕಾಪು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ತನ್ನ ಜೀವನವನ್ನೇ ಜನಸೇವೆಯಲ್ಲಿ ತೊಡಗಿಸಿಕೊಂಡಂಥ ಶ್ರೀ ಶ್ರೀಕಾಂತ್ ನಾಯ್ಕ್ ಹಲೇವೂರು ಇವರಿಗೂ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಜ್ಯೇಷ್ಠ ಕೋಶಾಧಿಕಾರಿಗಳಾಗಿ ಹಲೇವೂರು ಗ್ರಾಮ ಪಂಚಾಯತ್ನ ಸದಸ್ಯರಾಗಿ ಧಾರ್ಮಿಕ ಸಾಮಾಜಿಕ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ಆತ್ಮೀಯ ಮಿತ್ರರು ಆಗಿರುವಂತಹ ಶ್ರೀ ಯತೀಶ್ ಕುಮಾರ್ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇವೆ. ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಗೌರವ ಅಧ್ಯಕ್ಷರಾಗಿ ಸಮಿತಿಯ ಕಿರಿಯ ಸದಸ್ಯರಿಗೆ ಸೂಕ್ತ ಮಾರ್ಗದರ್ಶನ ನೀಡಿ ಸಮಿತಿಯ ಉತ್ತರೋತ್ತರ ಅಭಿವೃದ್ಧಿಯಲ್ಲಿ ನಮ್ಮ ಹಿಂದಿರುವ ದೈತ್ಯ ಶಕ್ತಿಯಾಗಿರುವಂತಹ ಶ್ರೀಯುತ ಶೇಖರ್ ಕಲ್ಮಾಡಿ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಜೊತೆ ಕಾರ್ಯದರ್ಶಿಗಳಾಗಿ ಸಮಿತಿಯ ದೈತ್ಯ ಶಕ್ತಿಯಾಗಿ ಬೆಳೆಯಲು ಸಹಕರಿಸುತ್ತಿರುವ ಮಿತ್ರರು ಆಗಿರುವ V4 ಡೆವಲಪರ್ಸ್ನ ಶ್ರೀ ಕಾರ್ತಿಕ್ ಶೆಟ್ಟಿ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇವೆ. ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಉಪಾಧ್ಯಕ್ಷರಾಗಿ ನಾಗರಿಕ ಪ್ರಮುಖ ಅಗತ್ಯತೆಯಲ್ಲಿ ಒಂದಾದಂತಹ ವೈದ್ಯಕೀಯ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ರಕ್ಷಿತಾ ಡಯಾಗ್ನೋಸ್ಟಿಕ್ ಇದರ ಮಾಲಕರಾಗಿರುವಂತಹ ಶ್ರೀ ಅಶೋಕ್ ಕುಮಾರ್ ಇವರಿಗೂ ಕೂಡ ಧನ್ಯವಾದಗಳು.